तुम तदिगिण तुम तदिगिण तुम तदिगिण तुम तदिगिण तुम तननु. ನಮಸ್ಕಾರ ವೀಕ್ಷಕರೇ, ನಾಟ್ಯ ಮಯೂರಿ ಜ್ಞಾನ ಐಥಾಳ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ನಾಡಿನ ಸಮಸ್ತ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಪ್ರತಿ ಬಾರಿ ಕೂಡ ನಮ್ಮೊಂದಿಗೆ ವಿಶೇಷ ಅತಿಥಿಗಳಿರ್ತಾರೆ, ಸಾಧಕರಿರ್ತಾರೆ. ಇವತ್ತು ಕೂಡ ನಮ್ಮೊಂದಿಗಿರುವಂಥ ಸಾಧಕರ ಕುರಿತಾಗಿ ಮೊದಲಾಗಿ ನಾನು ಹೇಳಬೇಕಾಗುತ್ತೆ. ಕುಣಿಯೋಣ ಬಾರ ಅನ್ನುವಂಥ ಒಂದು ಜನಪ್ರಿಯ ಕಾರ್ಯಕ್ರಮ ಹಲವು ವರ್ಷಗಳೇ ಆಗಿದೆ. ಇನ್ನೂ ಕೂಡ ಜನಮಾನಸದಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳ್ಬೋದು. ನಮ್ಮ ಇವತ್ತಿನ ಅತಿಥಿಯ ಒಂದು ಜರ್ನಿ ಅನ್ನುವಂಥದ್ದು ಏನಿದೆ, ಕುಣಿಯೋಣ ಬಾರದ ಮೂಲಕ ಶುರುವಾಗಿರುವಂತಹ ಒಂದು ಜರ್ನಿ ಅಂತ ಹೇಳ್ಬೋದು. ಅಲ್ಲಿ ವಿಜೇತರಾಗ್ತಾರೆ. ಇದಾದ ಬಳಿಕ ಜನಪ್ರಿಯ ಕಾರ್ಯಕ್ರಮ, ಕರ್ನಾಟಕಕ್ಕೆ ಕುಣಿಯೋಣ ಬಾರ ಎಷ್ಟರ ಮಟ್ಟಿಗೆ ಜನಪ್ರಿಯವಾಗಿತ್ತು ಹಾಗೆಯೇ ದೇಶಕ್ಕೆ ಜನಪ್ರಿಯವಾಗಿದ್ದಂತಹ ಒಂದು ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ, ಅದುವೇ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್. ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದಲ್ಲದೆ ಮಾಸ್ಟರ್ ಡ್ಯಾನ್ಸರ್ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ಕೂಡ ಪಾರ್ಟಿಸಿಪೇಟ್ ಮಾಡಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ, ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ನೃತ್ಯ ಅನ್ನುವಂಥದ್ದನ್ನ ತಮ್ಮ ವೈಯಕ್ತಿಕ ಜೀವನಕ್ಕೆ ಸೀಮಿತವಾಗಿಡದೆ ಈಗ ತಮ್ಮದೇ ಆದ ಒಂದು ವಿದ್ಯಾರ್ಥಿ ಬಳಗವನ್ನ ಕೂಡ ಹೊಂದಿಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಹಾಗಾದ್ರೆ ಯಾರಪ್ಪ ಇವತ್ತಿನ ನಮ್ಮ ವಿಶೇಷ ಅತಿಥಿ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲೂ ಕೂಡ ಕಾಡ್ತಾ ಇರ್ಬೋದು. ಎಸ್, ನಮ್ಮೊಂದಿಗಿದ್ದಾರೆ ಜ್ಞಾನ ಐತಾಳ್. ಮೊದಲಾಗಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಇವಳು ಮೇನಕೆ, ಇಂದ್ರಲೋಕದ ಅಪ್ಸರೆ. ವಿಶ್ವಾಮಿತ್ರ ಋಷಿಗಳ ತಪಸ್ಸು ಭಂಗ ಮಾಡಲು ಇಂದ್ರನ ಅಪ್ಪಣೆಯಂತೆ ಧರೆಗಿಳಿದಿದ್ದಾಳೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ಜ್ಞಾನ ಮೇಡಮ್, ಕುಣಿಯೋಣ ಬಾರದಿಂದ ಶುರುವಾಗಿರುವಂತಹ ಒಂದು ಜರ್ನಿ ನಿಮ್ಮದು. ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ಪ್ರಶಸ್ತಿಗಳನ್ನು ಪಡೆದಿದ್ದೀರಾ, ವಿಜೇತರು ಕೂಡ ಆಗಿದ್ದೀರಾ. ಹೇಗೆ ಸ್ಟಾರ್ಟ್ ಆಯ್ತು ಈ ಒಂದು ಜರ್ನಿ ಅಂತ? ಸ್ಟಾರ್ಟ್ ಆಗಿದೆ ಆಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಐ ಥಿಂಕ್ ಅಮ್ಮ ಅಪ್ಪನ ಅವರಿಗೆ ಸಹ ಒಂದು ಇಂಟ್ರೆಸ್ಟ್ ಇತ್ತು, ನಾನು ಒಂದು ನಾವೇನಾದ್ರು ಮಾಡಬೇಕು ಅಂತ. ಸೊ ಅವರ ಕೈಯಿಂದ ಆಗದಿದ್ದು ನನ್ನ ಕೈಯಿಂದ ಆಗಿದೆ ಅಂತ ನನಗೆ ಅನಿಸ್ತದೆ. ಸೊ ಚಿಕ್ಕದಿಂದ ಕೂಡ ನನಗೆ ತುಂಬಾ ಇಂಟ್ರೆಸ್ಟ್, ಡಾನ್ಸ್ ಅಂತ ಹೇಳಿದ್ರೆ ತುಂಬಾ ಇಂಟ್ರೆಸ್ಟ್. ಅಲ್ಲಿ ಒಂದು ಆರ್ಕೆಸ್ಟ್ರಾ ಆಗ್ತಿದ್ರೆ ಅಮ್ಮ ಅಪ್ಪನ ಕೈ ಬಿಟ್ಟು ಓಡುದು, ಡಾನ್ಸ್ ಮಾಡ್ತೇನೆ ನಾನು ಅಂತ ಹೇಳಿ. ನಂದು ಫಸ್ಟ್ ಪರ್ಫಾರ್ಮೆನ್ಸ್ ಒಂದು ಬ್ರಾಹ್ಮಿನ್ಸ್ ಅಸೋಸಿಯೇಷನ್ ಅಂತ ಒಂದಿದೆ ನಮ್ಮದು. ಸೊ ಅಲ್ಲಿ ನಂದು ಫಸ್ಟ್ ಪರ್ಫಾರ್ಮೆನ್ಸ್ ಆಗಿದ್ದು. ನಾನು ಒಂದೂವರೆ ವರ್ಷ ಇದ್ದೆ ಅಷ್ಟೇ. ಸೊ ಡಾನ್ಸ್ ಸ್ಟೇಜ್ ಮೇಲೆ ಹೋಗಿ ವೆರಿ ಸಿಂಪಲ್ ಕ್ಯೂಟ್ ಆಗಿ ಡಾನ್ಸ್ ಮಾಡಿದ್ದು. ಅದಾದ ಮೇಲೆ ಹಾಗೆ ಕಾಂಪಿಟೇಷನ್ಸ್, ಡಾನ್ಸ್ ಕ್ಲಾಸ್ ಸೇರಿದೆ. ಭರತನಾಟ್ಯಂ ಆಗಿರ್ಬೋದು, ವೆಸ್ಟರ್ನ್ ಡಾನ್ಸ್ ಆಗಿರ್ಬೋದು, ಡಾನ್ಸ್ ಕ್ಲಾಸ್ ಸೇರಿದೆ. ಮೆನಿ ಕಾಂಪಿಟೇಷನ್ಸ್ಗೆ ನಾನು ಪಾರ್ಟಿಸಿಪೇಟ್ ಮಾಡಕ್ಕೆ ಶುರು ಮಾಡಿದೆ. ಈವನ್ ಇನ್ಕ್ಲೂಡಿಂಗ್ ಸ್ಕೂಲಲ್ಲಿ ಕೂಡ, ಸ್ಕೂಲ್ ಡೇಸ್ ಆಗಿರ್ಬೋದು, ಬೇರೆ ಇಂಟರ್ ಕ್ಲಾಸ್ ಕಾಂಪಿಟೇಷನ್ಸ್ ಅಲ್ಲಿ ಆಗಿರ್ಬೋದು. ಹಾಗೆ ಜರ್ನಿ ಶುರು ಆಯ್ತು ಡಾನ್ಸ್ ಇದ್ದು. ರಿಯಾಲಿಟಿ ಶೋಗೆ ಹೋದೆ. ಸೊ ಈಗ ಟೀಮ್ ಇದೆ. ಸೊ ಹಾಗೆ ಮುಂದುವರಿತಾ ಇದೆ. ಎಸ್, ಜ್ಞಾನ ಐತಾಳ್ ಕರಾವಳಿಯವರು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಕುಣಿಯೋಣ ಬಾರದಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ವಿಜೇತರು ಕೂಡ ಆಗಿದ್ದೀರಾ. ಸೊ ಜ್ಞಾನ ಐತಾಳ್ ಅವರು ಕರಾವಳಿಯವರು ಅಂತ ಗೊತ್ತಿದೆ, ಆದ್ರೆ ಎಲ್ಲಿಯವರು ಅಂತ ಗೊತ್ತಿಲ್ಲ. ಮೂಲತಃ ಜ್ಞಾನ ಐತಾಳ್ ಅವರು ಎಲ್ಲಿಯವರು ಅಂತ? ನಾನು ಮಂಗಳೂರಿನವಳು. ಸೊ ನಮ್ದು ಇಡೀ ಫ್ಯಾಮಿಲಿ ಮಂಗಳೂರಲ್ಲೇ ಇದೆ. ಈಗ ಪ್ರೆಸೆಂಟ್ ಎಜುಕೇಶನ್ ನಡೀತಾ ಇದೆಯಾ ಅಥವಾ ಏನ್ ಮಾಡ್ತಾ ಇದ್ದೀರಾ? ಪ್ರೆಸೆಂಟ್ಲಿ ನಾನೀಗ ನಿಟ್ಟೆಯಲ್ಲಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿದ್ದೇನೆ. ಓಕೆ ಮೇಡಮ್, ಓಕೆ. ಈಗ ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೆ ಸುಮಾರು 1.5 ವರ್ಷದಿಂದಲೂ ಕೂಡ ಇದೊಂದು ಇಂಟ್ರೆಸ್ಟ್ ಅಂತ ನೀವು ಹೇಳಿದ್ರಿ. ಅಪ್ಪ ಅಮ್ಮನಿಗೆ ತುಂಬಾ ಆಸೆ ಇತ್ತು ಇದರಲ್ಲಿ ಮುಂದುವರಿಬೇಕು, ಆಗಲಿಲ್ಲ. ಸೊ ಅವರ ಮಗಳಾಗಿ ನೀವು ಮುಂದುವರಿತಾ ಇದ್ದೀರಾ. ಕೇವಲ ಮುಂದುವರಿತಾ ಇಲ್ಲ, ಸಾಧನೆಯನ್ನ ಮಾಡ್ತಾ ಇದ್ದೀರಾ. ಸೊ ಮೇಡಮ್, ನೀವೀಗ ಕುಣಿಯೋಣ ಬಾರ ಅನ್ನುವಂಥ ಒಂದು ಜನಪ್ರಿಯ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಸೊ ಅಲ್ಲಿಯ ಒಂದು ಜರ್ನಿ ಅನ್ನುವಂಥದ್ದು ಹೇಗೆ ಸ್ಟಾರ್ಟ್ ಆಯಿತು ಅಂತ? ನನಗೆ ಅದರ ಬಗ್ಗೆ ಆಕ್ಚುಲಿ ಅಷ್ಟು ನೆನಪಿಲ್ಲ, ಯಾಕಂದ್ರೆ ನಾನಾಗ 7 ವರ್ಷ ಅಷ್ಟೇ, ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಹೋಗಿದ್ವು ಅಷ್ಟೇ. ಸೊ ಕೆಲವು ತುಂಬಾ ವೇಗ್ ಮೆಮೊರೀಸ್ ಇದೆ ಅದರ ಬಗ್ಗೆ. ಬಟ್
ತುಂಬಾನೇ ಚೆನ್ನಾಗಿತ್ತು ಮೆಮೊರೀಸ್ ಅಲ್ಲಿ. ನನಗೆ ಆಕ್ಚುಲಿ ನನ್ನ ಫೈನಲ್ಸ್ ತನಕ ನಂಗೆ ಬಿಡಿ ಅಪ್ಪ ಅಮ್ಮನಿಗೆ ಅಂದ್ರೆ ನಾನು ಫೈನಲ್ಸ್ ತನಕ ಹೋಗಿ ವಿನ್ ಆಗ್ತೀನಿ ಅಂತ ನಮ್ದು ಕನ್ಸಲ್ಲೂ ಇರಲಿಲ್ಲ. ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಟಿವಿಯಲ್ಲಿ ಬರೋದಂದ್ರೆ ಹೇಗಿರುತ್ತೆ ಇದೆಲ್ಲ ಗೊತ್ತಾಗ್ಬೇಕು ಅಂತ ಒಂದು ಶೋ ಎಂಟ್ರಿ ಆಡಿಷನ್ಸ್ ಕೊಡೋಣ, ನೋಡೋಣ ಏನಾಗತ್ತೆ ಅಂತ. ಹಾಗೆ ಮುಂದೆ ಹೋಗಿದ್ದು ಪ್ರತಿಯೊಂದು ಹಂತದಲ್ಲೂ ಒಳ್ಳೊಳ್ಳೆ ಕಮೆಂಟ್ ಸಿಕ್ತು. ಛಾಯಾ ಸಿಂಗ್, ಮಾಧುರ್ ಶ್ರೀನಿವಾಸ್ ಸರ್ ಇದ್ರು, ತುಂಬಾ ಒಳ್ಳೆ ಕಮೆಂಟ್ ಸಿಕ್ತು. ಹಾಗೆ ಹೋಗ್ತಾ ಹೋಗ್ತಾ ಎಲ್ಲ ಒಳ್ಳೊಳ್ಳೆ ಫ್ರೆಂಡ್ಸ್, ಒಳ್ಳೊಳ್ಳೆ ಕಾಂಪಿಟೇಷನ್ ತುಂಬಾನೇ ಚೆನ್ನಾಗಿತ್ತು. ಆ ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಕಾಂಪಿಟೇಷನ್ಸ್. ಐ ಥಿಂಕ್ 10-11 ಇಯರ್ಸ್ ಬ್ಯಾಕ್. ಸೊ ಹಾಗೆ ಹೋಯ್ತು, ಮುಂದೆ ಹೋಯ್ತು ಎಲ್ಲ ಡಿಫ್ರೆಂಟ್ ಅಂದ್ರೆ ಬರೀ ಒಂದು ನಿಮ್ಗೆ ಸ್ಟೈಲ್ ಡಾನ್ಸ್ ಮಾಡಬಾರ್ದಲ್ಲಿ, ಯು ಹ್ಯಾವ್ ಟು ಶೋ ವರ್ಸ್ಟಾಲಿಟಿ. ಸೊ ಕ್ಲಾಸಿಕಲ್ ಮಾಡಿದೆ ಫಸ್ಟಿಗೆ, ಆಮೇಲೆ ಬಾಲಿವುಡ್ ಸ್ಟೈಲ್ ತೋರಿಸಿದೆ ಅವ್ರಿಗೆ, ಅಂಡ್ ಸೆಮಿ ಕ್ಲಾಸಿಕಲ್, ಫೋಕ್, ಹೀಗೆ ಡಿಫ್ರೆಂಟ್ ಸ್ಟೈಲ್ ತೋರಿಸಿ. ಆಕ್ಚುಲಿ ಛಾಯಾ ಸಿಂಗ್ ಮ್ಯಾಮ್ ಹೇಳಿದ್ರು ಒನ್ ಆಫ್ ದ ವರ್ಸ್ಟೈಲ್ ಡಾನ್ಸರ್ ನೀವು ಅಂತ ಹೇಳಿ. ಸೊ ಆ ಥರದ್ದೆಲ್ಲ ಕಮೆಂಟ್ಸ್ ಸಿಗ್ಬೇಕಾದ್ರೆ ಇಟ್ಸ್ ರಿಯಲಿ ಗ್ರೇಟ್ ಆನರ್. ಹಾಗೆ ಹೋಗ್ತಾ ಹೋಗ್ತಾ ರೀಚ್ ದ ಫೈನಲ್ಸ್. ಅಂಡ್ ಫೈನಲ್ಸ್ ಅಲ್ಲಿ 2 ಪರ್ಫಾರ್ಮೆನ್ಸ್ ಮಾಡಬೇಕಿತ್ತು. ಫಸ್ಟ್ ರೌಂಡ್ ಅಲ್ಲಿ ಕ್ಲಾಸಿಕಲ್, ಸೆಕೆಂಡ್ ರೌಂಡ್ ಅಲ್ಲಿ ವೆಸ್ಟರ್ನ್ ಮಾಡಿದೆ. ಸೊ ಅಲ್ಲೂ ವರ್ಸ್ಟಾಲಿಟಿ ತೋರಿಸ್ಬೇಕು ಅಂತ ಹೇಳಿ. ಅಂಡ್ ಅದಾದ್ಮೇಲೆ ಫೈನಲಿ ಆ ದೊಡ್ಡ ಶೀಲ್ಡ್ ಐ ವಾಸ್ ಇನ್ ಮೈ ಹ್ಯಾಂಡ್. ದಟ್ಸ್ ಆಲ್ ಐ ನೋ. ಎಕ್ಸ್ಪೆಕ್ಟ್ ಮಾಡಿದ್ರಾ ಇವತ್ತು? ಇಲ್ಲ, ಅದೇ ಹೇಳಿದ್ನಲ್ಲ, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಒಂದು ಹೋಪ್ ಇತ್ತು ವಿನ್ನರ್ ಆಗ್ಬೇಕು ಅಂತಂದ್ರೆ. ಫೈನಲ್ಸ್ ಅಂತ ರೀಚ್ ಆದ್ಮೇಲೆ ಒಂದು ಹೋಪ್ಸ್ ಇರುತ್ತೆ, ವಿನ್ ಆಗ್ಬೇಕೀಗ ಅಂತ. ಸೊ ಅಷ್ಟೇ ಬಿಟ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಜಸ್ಟ್ ಶೋಗೆ ಎಂಟರ್ ಆದಾಗ ಐ ಹ್ಯಾಡ್ nothing in my mind like I'll go to finals and win ಆಗ್ತೀನಿ. ನಾನು ಎಣಿಸೇ ಇರ್ಲಿಲ್ಲ, ಬಟ್ ಏನೋ ಆಗಿದೆ ವಿನ್ನರ್. ಎಸ್ ಮೇಡಮ್, ನೀವು ಡ್ಯಾನ್ಸ್ ಮಾಡ್ತೀರಾ. ಡ್ಯಾನ್ಸರ್ಗೆ ಡ್ಯಾನ್ಸ್ ಅನ್ನುವಂಥದ್ದು ಎಷ್ಟು ಮುಖ್ಯನೋ ಅಭಿನಯ ಅನ್ನುವಂಥದ್ದು ಕೂಡ ತುಂಬಾ ಮುಖ್ಯ. ಸೊ ನೀವು ಡ್ಯಾನ್ಸ್ ಮಾಡ್ತಾ ಹೋದಾಗ ನಿಮ್ಮ ಕಣ್ಣು ಕೂಡ ನಿಮ್ಮೊಂದಿಗೆ ಅಭಿನಯವನ್ನ ಮಾಡುತ್ತೆ, ನೃತ್ಯವನ್ನ ಮಾಡುತ್ತೆ. ಆ ಕಣ್ಣಲ್ಲೇ ಕಾಣಬಹುದು ನೀವು ಎಷ್ಟರ ಮಟ್ಟಿಗೆ ಒಳ್ಳೆಯ ನೃತ್ಯವನ್ನ ಮಾಡ್ತೀರಾ ಅಂತ. ಸೊ ಇದು ಹೇಗೆ ನೀವು ಕರಗತ ಮಾಡಿಕೊಂಡ್ರಿ ಅಂತ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈಗ ಓಕೆ, ಬಿಕಾಸ್ ನಾನು ಮಾಧುರಿ ದೀಕ್ಷಿತ್ ಅವ್ರ ದೊಡ್ಡ ಫ್ಯಾನ್ ಮೊದ್ಲಿಂದ ಕೂಡ. ಸೊ ಐ ವಾಚ್ ಆಲ್ ಹರ್ ಡಾನ್ಸ್ ವಿಡಿಯೋಸ್ ಆಗಿರ್ಬೋದು, ಬೇರೆ ಫಿಲ್ಮ್ ಅಲ್ಲಿ ಕೆಲವು ಡಾನ್ಸ್ ವಿಡಿಯೋಸ್ ಇರುತ್ತೆ, ಅವ್ರು ಡಾನ್ಸ್ ಮಾಡಿರೋಂಥ ಸಾಂಗ್ಸ್ ಇರುತ್ತೆ. ಸೊ ಅದನ್ನ ನೋಡಿ ಐ ಆಮ್ ಇನ್ಸ್ಪೈರ್ಡ್ ಈಗ ಪ್ರೆಸೆಂಟ್ಲಿ. ಬಟ್ ಚಿಕ್ಕವಳಿರ್ಬೇಕಾದ್ರೆ ನನಗೆ ಅಷ್ಟು ನೋಡಿ ಕಲಿಯುವಂಥದ್ದು ನನಗೆ ಅಷ್ಟು ಗೊತ್ತಿರಲಿಲ್ಲ. ತುಂಬ ಚಿಕ್ಕವಳು, ಎಸ್ಪೆಷಲಿ ಕುಣಿದು ಬರೋ ಟೈಮಲ್ಲಿ ಅಷ್ಟು ನನಗೆ ಗೊತ್ತಿರಲಿಲ್ಲ. ಆಗ ನನ್ನ ಅಪ್ಪ ಅಮ್ಮ ಕೂತ್ಕೊಂಡು ನನಗೆ ಡಾನ್ಸ್ ಫಿನಿಶಿಂಗ್ ಮಾತ್ರ ಅಲ್ಲದೆ ಈವನ್ ಎಕ್ಸ್ಪ್ರೆಷನ್ಸ್ ಕೂಡ ಹೇಳಿಕೊಡ್ತಿದ್ರು, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಕಣ್ಣು ಆ ಟೈಮಲ್ಲಿ ಅಲ್ಲಿ ನೋಡಬೇಕು, ಹಾಗೆ ಮಾಡಬೇಕು, ಇಲ್ಲಿ ಸ್ಮೈಲ್ ಕೊಡಬೇಕು, ಇಲ್ಲಿ ಅದು ಆಟಿಟ್ಯೂಡ್ ತೋರಿಸ್ಬೇಕು ಅಂತ. ಸೊ ಎಲ್ಲ ಪ್ರತಿಯೊಂದು ಎಕ್ಸ್ಪ್ರೆಷನ್ಸ್ ಆ ಶೋ ಅಲ್ಲಿ ಎಸ್ಪೆಷಲಿ ಅಪ್ಪ ಅಮ್ಮನೇ, ಎಸ್ಪೆಷಲಿ ಅಪ್ಪ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ಅಪ್ಪನೇ ನನಗೆ ಆ ಟೈಮಲ್ಲಿ. ಡಾನ್ಸ್ ಫಿನಿಶಿಂಗ್ ಎಲ್ಲ ಪೇರೆಂಟ್ಸ್ ಮಾಡ್ಬೋದು ಒಂದೀಗ ಅಲ್ಲಿ ಸರಿ ಆಗ್ಲಿಲ್ಲ, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ. ಬಟ್ ಎಕ್ಸ್ಪ್ರೆಷನ್ಸ್ ಐ ಹ್ಯಾವ್ ನೆವರ್ ಹರ್ಡ್ ಹಾಗೆ ಮಾಡ್ತಾರೆ ಅಂತ. ಬಟ್ ನನ್ನ ಅಪ್ಪ ಎಲ್ಲ ನನಗೆ ಅವರೇ ಮಾಡಿದ್ದು, ಇನ್ಕ್ಲೂಡಿಂಗ್ ಎಲ್ಲ ಕಾಸ್ಟ್ಯೂಮ್. ಆ ಶೋ ಅಲ್ಲಿ ಪ್ರತಿಯೊಂದು ರೌಂಡಿಗೂ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಕೂಡ ಆಗಿರ್ಬೋದು, ಮೇಕಪ್ ಕೂಡ ಆಗಿರ್ಬೋದು, ಎಲ್ಲ ನನ್ನ ಅಪ್ಪನೇ ಮಾಡಿದ ಆ ಟೈಮಲ್ಲಿ. ಸೊ ನಿಮ್ಮ ಪೇರೆಂಟ್ಸ್ ನಿಮ್ಮ ದೊಡ್ಡ ಬೆನ್ನೆಲುಬು ಅಂತ ಹೇಳ್ಬೋದು. ಸೀರಿಯಸ್ಲಿ ದ ಪಿಲ್ಲರ್ಸ್ ಲಿಟರಲಿ. ಅಂದ್ರೆ ಇಂಥದ್ದೊಂದು ಟ್ಯಾಲೆಂಟ್ ಇದೆ ನನ್ನ ಮಗಳ ಹತ್ರ ಅನ್ನುವಂಥದ್ದನ್ನ ಐಡೆಂಟಿಫೈ ಮಾಡಿದ್ರು, ಅಥವಾ ಅವರ ಆಸೆ ಇತ್ತು ಅದನ್ನ ನಿಮ್ಮ ಮೂಲಕ ಮಾಡಿದ್ರು. ಓಕೆ 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 ಮೇಡಮ್. ಓಕೆ, ಎಲ್ಲಾದ್ರೂ ನಿಮ್ಗೆ ಅನ್ಸಿದೆಯಾ ಡ್ಯಾನ್ಸ್ ಅನ್ನುವಂಥದ್ದು ಕಷ್ಟವಾಗ್ತಾ ಇದೆ ನಂಗೆ, ಅಥವಾ ಯಾವತ್ತು ನನಗೆ ಕಷ್ಟ ಆಗ್ತಿದೆ ಅಂತ ನನ್ಗೆ ಯಾವತ್ತೂ ಅನ್ಸ್ಲಿಲ್ಲ. ನಾನು ಚಿಕ್ಕವಳಿಂದ ನನ್ನ ಏಮ್ ಅದೇ, ನಾನೊಂದು ಇಂಟರ್ನ್ಯಾಷನಲಿ ಐ ಹ್ಯಾವ್ ಟು ಬಿ ನೋನ್ ಆಸ್ ಅ ಡಾನ್ಸರ್, ಆಸ್ ಅ ಪರ್ಫಾರ್ಮರ್ ಅಂತ ಭರತನಾಟ್ಯಂ ಅಲ್ಲಿ. ಬಿಕಾಸ್ ದಟ್ಸ್ ಲೈಕ್ ಅದೊಂದು ಏನೋ ಡಿಫ್ರೆಂಟ್ ಒಂದು ಪ್ಲೆಷರ್ ಸಿಕ್ಕತ್ತೆ ಭರತನಾಟ್ಯ ಮಾಡ್ತಿರ್ಬೇಕಾದ್ರೆ. ಸೊ ನನಗೆ ಮೊದಲಿಂದ ಚಿಕ್ಕದಿಂದ ಕೂಡ ನನಗೆ ಅದೊಂದೇ ಆಸೆ, ಇಂಟರ್ನ್ಯಾಷನಲಿ ಐ ವಾಂಟ್ ಟು ಬಿ ನೋನ್ ಆಸ್ ಅ ಭರತನಾಟ್ಯಂ ಪರ್ಫಾರ್ಮರ್ ಅಂತ. ಸೊ ಸೇಮ್ ಆಸೆ ಅಮ್ಮ ಅಪ್ಪಂದು ಕೂಡ. ಸೊ ಯಾವತ್ತೂ ನನಗೆ ಕಷ್ಟ ಅಂತ ಆಗ್ಲಿಲ್ಲ, ಇಟ್ ವಾಸ್ ಆಲ್ವೇಸ್ ಅ ಪ್ಲೆಷರ್. ತುಂಬಾ ಮಾಡಿದ್ರೆ ಕಷ್ಟ ಇಲ್ಲ. ಎಸ್, ಜ್ಞಾನ ಅವರನ್ನ ನೋಡಿದಾಗ, ಜ್ಞಾನ ಅವರು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದೀರಾ, ಸಾಕಷ್ಟು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದೀರಾ. ಅಂದ್ರೆ ಕೇವಲ ಕ್ಲಾಸಿಕಲ್ ಅಲ್ಲ, ವೆಸ್ಟರ್ನ್ ಆಗಿರ್ಬೋದು, ಎಲ್ಲವನ್ನ ಕೂಡ. ಆದ್ರೆ ಯಾರಿಗೋ ಒಬ್ಬ ಅನ್ನೋನ್ ಪರ್ಸನ್ ಗೆ ಜ್ಞಾನ ಐತಲ್ ಅವರನ್ನ ತೋರಿಸಿದ್ರೆ, ಇವರು ಡ್ಯಾನ್ಸರ್ ಅಂತ ಹೇಳಿದ್ರೆ ಭರತನಾಟ್ಯ ಡ್ಯಾನ್ಸರ್ ಆಗಿರ್ಬೋದು, ಅಥವಾ ಮೋಸ್ಟ್ ಆಫ್ ದ ಟೈಮ್ ಅವರು ಕ್ಲಾಸಿಕಲ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರಬಹುದು ಅನ್ನುವಂಥದ್ದು ನಿಮ್ಮ ಪರ್ಸನಾಲಿಟಿ ಮೂಲಕ ಗೊತ್ತಾಗುತ್ತೆ, ಅಥವಾ ನಿಮ್ಮ ಒಂದು ಹಾವಭಾವದ ಮೂಲಕ ಗೊತ್ತಾಗುತ್ತೆ. ಸೊ ಜ್ಞಾನ ಐತಲ್ ಅವ್ರಿಗೆ ಯಾವ್ದು ಇಷ್ಟ, ಯಾವ ಒಂದು ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಇಷ್ಟ, ಕ್ಲಾಸಿಕಲ್ ಅಥವಾ ವೆಸ್ಟರ್ನ್ ತುಂಬಾ ಇಷ್ಟ ಅನ್ನುವಂಥದ್ದು ಯಾವುದು ಅಂತ? ನನಗೆ ಆಕ್ಚುಲಿ ಎರಡು ಕೈಂಡ್ ಆಫ್ ಡಾನ್ಸ್ ತುಂಬಾನೇ ಇಷ್ಟ. ಬಟ್ ನನ್ನ ಫ್ಯೂಚರ್ ನಾನು ಡಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಡೂ ಇಟ್ ಇನ್ ಭರತನಾಟ್ಯಂ. ನನಗೆ ಅದೊಂದು ದೊಡ್ಡ ಆಸೆ ಇದೆ. ಭರತನಾಟ್ಯಂ, ಕಥಕ್ ಆಗಿರ್ಬೋದು, ನಂಗೆ ಕಥಕ್ಕೂ ನಂಗೆ ತುಂಬಾನೇ ಇಷ್ಟ. ಬಟ್
ಐ ವಾಂಟ್ ಟು ಗೋ ಅಹೆಡ್ ಇನ್ ಭರತನಾಟ್ಯಂ. ನಂದೀಗ ಜೂನಿಯರ್ ಸೀನಿಯರ್ 2 ಎಕ್ಸಾಮ್ಸ್ ಬರ್ದಿದ್ದೀನಿ. ಈ ವರ್ಷ ವಿದ್ವತ್ ಎಕ್ಸಾಮ್ ಕಟ್ಲಿಕ್ಕಿದ್ದೀನಿ. ಸೊ ಅದು ಮುಗ್ದ ನಂತರ ವಿದುಷಿ ಅನ್ನೋ ಒಂದು ಪಟ್ಟ ಸಿಕ್ಕತ್ತೆ ನನಗೆ. ಅದು ಬೇಕು ನನಗೆ. ಫಸ್ಟ್ ಆಫ್ ಆಲ್ ಡಾನ್ಸಲ್ಲಿ MA ಮಾಡಬೇಕು ಅಂತ ಕೂಡ, ಭರತನಾಟ್ಯಮಲ್ಲಿ MA ಮಾಡಬೇಕು ಅಂತ ಕೂಡ ಆಸೆ ಇದೆ ನನಗೆ. ಸೊ ಆದ್ರೆ PhD ಡಾಕ್ಟರೇಟ್ ಅದರಲ್ಲಿ. ಸೊ ಆದ್ರೆ ತುಂಬಾ ಆಸೆ ಇದೆ. ಎಷ್ಟು ನೆರವೇರುತ್ತೋ ಗೊತ್ತಿಲ್ಲ, ಬಟ್ ಈ ತರ ಬಟ್ ಭರತನಾಟ್ಯಮಲ್ಲೇ ಹೋಗ್ಬೇಕು ಅಂತ ಆಸೆ ಇದೆ. ಬಟ್ ಡಾನ್ಸ್ ಮಾಡ್ಲಿಕ್ಕೆ ಎಲ್ಲನೂ ಇಷ್ಟ. ಎವ್ರಿ ಸ್ಟೈಲ್ ಇಸ್ ಮೈ ಫೇವ್ರೆಟ್. ಓಕೆ ಮೇಡಮ್, ಅಂದರೆ ಈಗ ಕೆಲವರು ಡ್ಯಾನ್ಸರ್ ಆಗ್ತಾರೆ ಅಥವಾ ಅವರಿಗೆ ಒಂದು ಏಮ್ ಅಂತ ಇರುತ್ತೆ, ಒಂದು ಫಿಲಮನ್ನು ಕೋರಿಯೋಗ್ರಫಿ ಮಾಡಬೇಕು ಅಥವಾ ನಾನೊಬ್ಬ ಕೋರಿಯೋಗ್ರಫರ್ ಆಗಬೇಕು ಅನ್ನುವಂಥದ್ದು. ಈಗಾಗಲೇ ನೀವು ಟ್ರೈನಿಂಗನ್ನು ಕೊಡ್ತಾ ಇದ್ದೀರಾ. ಸೊ ನಿಮ್ದು ಇಂಥದ್ದು ಏನಾದರೂ ಏಮ್ ಇದೆಯಾ ಅಂತ, ಫಿಲಮ್ ಇಂಡಸ್ಟ್ರಿಗೆ ಹೋಗಬೇಕು ಅಥವಾ ಡ್ಯಾನ್ಸ್ ಟ್ರೈನಿಂಗನ್ನು ಕೊಡಬೇಕು? ನನಗೆ ಆ್ಯಕ್ಚುಲಿ ನನಗೆ ಕಲಿಸ್ಲಿಕ್ಕೆ ತುಂಬ ಇಷ್ಟ. ನನ್ನ ಡಾನ್ಸ್ ಟೀಮಲ್ಲಿ ಕೂಡ ನನಗೆ ಶುರು ಮಾಡಬೇಕಾದ್ರೆ ಐ ಅಗ್ರೀಡ್, ಬಿಕಾಸ್ ನನಗೆ ಕಲಿಸ್ಲಿಕ್ಕೆ ತುಂಬ ಇಷ್ಟ. ಐ ಲೈಕ್ ಟೀಚಿಂಗ್. ಸೊ ಡಾನ್ಸ್ ಕೊರಿಯೋಗ್ರಾಫರ್ ಮೇ ಬಿ ಬಿಕಾಸ್ ಆಫ್ಟರ್ ಅ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ನಾನು ಪರ್ಫಾರ್ಮ್ ಮಾಡಲಿಕ್ಕೆ ಆಗದೆ ಇರ್ಬೋದು. ಸೊ ಆ ಟೈಮಲ್ಲಿ ನಾನು ಡಾನ್ಸ್ ಸ್ಕೂಲ್ ಓಪನ್ ಮಾಡಿ ಭರತನಾಟ್ಯಮನ್ನು ಕಲಿಸ್ಬೋದು, ಅದು ಕೂಡ ಆಗ್ಬೋದು. ಇಂಟ್ರೆಸ್ಟ್ ಇದೆ, ಬಟ್ ಪ್ರೆಸೆಂಟ್ಲಿ ನನಗೆ ಕೊರಿಯೋಗ್ರಾಫಿಂಗ್ಗಿಂತ ಜಾಸ್ತಿ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಇಷ್ಟ ಪ್ರೆಸೆಂಟ್ಲಿ. ಸೊ ನಾನು ಪರ್ಫಾರ್ಮರ್ ಆಗಿ ಹೋಗ್ಬೇಕು ಅಂತ ಒಂದು ಆಸೆ. ಕಲಿಬೇಕು ಅನ್ನುವಂಥದ್ದು. ನಾನು ಕಲಿಬೇಕು, ನಾನು ಪರ್ಫಾರ್ಮ್ ಮಾಡಬೇಕು. ಕಲಿಸೋಕ್ಕಿಂತ ಮುಂಚೆ ನಾನು ಕಲಿಬೇಕು. ಎಸ್ ಮೇಡಮ್, ಈಗ ಕುಣಿಯೋಣ ಬಾರ ಅನ್ನುವಂಥದ್ದು ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಏನು ಗೊತ್ತಿಲ್ಲದ ವಯಸ್ಸಲ್ಲಿ ದೊಡ್ಡ ಮಟ್ಟಿನ ಒಂದು ಸಾಧನೆ. ಇವತ್ತು ನೀವು ಕೂತ್ಕೊಂಡಾಗ ನೆನೆಸ್ಕೊಳ್ಬೋದು ಅಂಥದ್ದೊಂದು ಸಾಧನೆಯನ್ನು ನಾನು ಮಾಡಿದ್ದೇನೆ ಅಥವಾ ಅಂಥದ್ದನ್ನು ನಾನು ಅಚೀವ್ ಮಾಡಿದ್ದೇನೆ ಅನ್ನುವಂಥ ಒಂದು ವಿಚಾರ. ಆದರೆ ಎಲ್ಲೋ ಒಂದು ಕಡೆ ಈಗೀಗ ರಿಯಾಲಿಟಿ ಶೋ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಆದರೆ ಆ ಟೈಮಲ್ಲಿ ಸ್ಕೋಪ್ ಅನ್ನುವಂಥದ್ದು ಯಾವ ರೀತಿ ಇತ್ತು, ಅಥವಾ ಪ್ರೆಷರ್ ಕಾಂಪಿಟೇಷನ್ ಅನ್ನುವಂಥದ್ದು ಯಾವ ರೀತಿ ಇತ್ತು ಅಂತ? ಅದು ಆಕ್ಚುಲಿ ದಟ್ಸ್ ದ ಫಸ್ಟ್ ರಿಯಾಲಿಟಿ ಶೋ, ಒಂದು ಮಕ್ಕಳಿಗೆ ಅಂತ ಮಾಡಿರೋಂಥ ಫಸ್ಟ್ ರಿಯಾಲಿಟಿ ಶೋ. ಸೊ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಆಯ್ತದು ಕುಣಿಯೋಣ ಬಾರ ಅನ್ನುವಂಥದ್ದು. ಸೊ ಆಗ ಆಡಿಷನ್ಸ್ಗೆ ಎಷ್ಟು ಜನ ಬಂದಿದ್ರು. ಅಪ್ಪ ಹೇಳ್ತಿದ್ರು, ನನಗೆ ಏನು ಆಕ್ಷನ್ ನೆನಪಿಲ್ಲ, ಅಪ್ಪ ಹೇಳ್ತಿದ್ರು ಎಷ್ಟು ಜನ ಅಂತ ಹೇಳಿದ್ರೆ ಒಂದು ಆಡಿಷನ್ಸಿಗೆ. ಆ ಟೈಮಲ್ಲಿ ಅಪ್ಪ ಎಣಿಸಿದ್ರು ಕಷ್ಟ ಇದೆ ಏನೋ ಅಂತ ಹೇಳ್ಬಿಟ್ಟು. ಬಟ್ ಸೆಲೆಕ್ಟ್ ಆದೆ. ಬಟ್ ಆಗ ಕಾಂಪಿಟೇಷನ್ ಹೇಳಿದ್ನಲ್ಲ, ತುಂಬಾನೇ ಚೆನ್ನಾಗಿತ್ತು ಕಾಂಪಿಟೇಷನ್. ಆ ಟೈಮಿನ ಲೆವೆಲ್ ಆಫ್ ಡಾನ್ಸಿಂಗಿಗೆ ತುಂಬಾ ಟಫ್ ಇತ್ತು ಕಾಂಪಿಟೇಷನ್. ಸೊ ಕಾಂಪಿಟೇಷನ್ ವಾಸ್ ರಿಯಲಿ ಟಫ್ ಆ್ಯಂಡ್ ಬಟ್ ಹೆಲ್ದಿ ಕಾಂಪಿಟೇಷನ್. ಏನು ಜಗಳ ಆ ಥರ ಏನು ಕಾಂಪಿಟೇಟರ್ಸ್ನ ಮಧ್ಯ ಜಲಸಿ ಅದೆಲ್ಲ ಏನೂ ಇರಲಿಲ್ಲ. ಇಟ್ ವಾಸ್ ಅ ವೆರಿ ಹೆಲ್ದಿ ಕಾಂಪಿಟೇಷನ್. ನಾವೆಲ್ಲ ಫ್ರೆಂಡ್ಸ್, ಈಗಲೂ ಕೂಡ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ. ಸೊ ಬಟ್ ದ ಲೆವೆಲ್ ಆಫ್ ದ ಕಾಂಪಿಟೇಷನ್ ವಾಸ್ ನಿಯರ್ಲಿ 8 years ಆಯ್ತಾ ಇದೆಲ್ಲ? 2008 ಅಲ್ಲಿ ನಾನು. ಸೊ ಇಟ್ಸ್ ಬೀನ್ 11 years. 11 years ಆಯ್ತು. ಎಸ್ ಮೇಡಮ್, ಈಗ ನಿಮ್ಮ ಹೆತ್ತವರು ಅಥವಾ ನಿಮ್ಮ ತಂದೆ ತಾಯಿ ಏನಿದ್ದಾರೆ, ನಿಮ್ಮ ಬೆನ್ನೆಲುಬಾಗಿ ನಿಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ, ಪ್ರೋತ್ಸಾಹವನ್ನ ಕೂಡ ಕೊಟ್ಟಿದ್ದಾರೆ. ಆದರೆ ಎಲ್ಲದಕ್ಕೂ ಕೂಡ ಗುರು ಅಂತ ಒಬ್ರು ಇರ್ತಾರೆ ಬೆನ್ನೆಲುಬಾಗಿ. ಪ್ರಮುಖವಾಗಿ ಗುರು ಅನ್ನುವಂಥ ಒಂದು ಸ್ಥಾನ ಪ್ರಮುಖವಾದ ಸ್ಥಾನ ಅದು. ಸೊ ಜ್ಞಾನ ಐತಾಳ್ ಕುಣಿಯೋಣ ಬಾರಕ್ಕೆ ಹೋಗಿದ್ದಾರೆ ಅಥವಾ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಹೋಗಿದ್ದಾರೆ. ಸೊ ಜ್ಞಾನ ಐತಾಳ್ ಅವರ ಹಿಂದೆ ಇದ್ದಂಥ ಗುರು ಯಾರು, ನಿಮಗೆ ಪ್ರೇರಣೆಯನ್ನ ಪ್ರೋತ್ಸಾಹವನ್ನ ಕೊಟ್ಟಿರುವವರು ಯಾರು ಅಂತ? ನಾನು ಫಸ್ಟಿಗೆ ನಾನು ಸೇರಿದ್ದು ಎಕ್ಸಲೆಂಟ್ ಡಾನ್ಸ್ ಅಕಾಡೆಮಿ ಅಂತ ಮಂಗಳೂರಲ್ಲಿ. ಸೊ ಆಗ ಸಂದೇಶ್ ಸರ್ ಅಂತ ಇದ್ರು, ಶಶಾಂಕ್ ಸರ್, ನಿತೇಶ್ ಸರ್, ಇವರೆಲ್ಲ ಒಟ್ಟಿಗೆ ಇದ್ರು. ಬಟ್ ಈಗ ಅವ್ರು ಎಲ್ಲ ದುಬೈಗೆ ಶಿಫ್ಟ್ ಆಗಿದ್ದಾರೆ ಮೋಸ್ಟ್ ಆಫ್ ದೆಮ್. ಸೊ ನಾನೀಗ ಪ್ರೆಸೆಂಟ್ ಆಗಿ ಡಾನ್ಸ್ ಕ್ಲಾಸಿಗೆ ಅಂತ ಹೋಗ್ತಾ ಇಲ್ಲ, ವೆಸ್ಟರ್ನ್ ಡಾನ್ಸ್ ಕ್ಲಾಸಿಗೆ. ಟೀಮ್ ಆದ ಮೇಲೆ ಐ ಆಮ್ ದ ಒನ್ ಹೂಸ್ ನಾನೇ ಕೊರಿಯೋಗ್ರಾಫ್ ಎಲ್ಲ ಮಾಡ್ತಿದ್ದೇನೆ ನಮ್ಮ ಟೀಮಿಗೆ ವೆಸ್ಟರ್ನ್ ಡಾನ್ಸ್ಗೆ. ಬಟ್ ಭರತನಾಟ್ಯಂ ಈಗಲೂ ಕೂಡ ಬಾಲಕೃಷ್ಣ ಮಂಜೇಶ್ವರ್ ಅಂತ ಹೇಳಿ ಅವರು ಮಂಗಳೂರಲ್ಲಿ. ಸೊ ಅವರ ಅಂಡರ್ ನಾನೀಗ ವಿದ್ವತ್ ಮಾಡ್ತಾ ಇದ್ದೇನೆ. ಓಕೆ ಮೇಡಮ್, ಓಕೆ. ಈಗ ಕುಣಿಯೋಣ ಬಾರ ಅನ್ನೋದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಎಜುಕೇಶನ್ ಅನ್ನ ಕೂಡ ನೀವು ಮಾಡ್ತಾ ಇದ್ರಿ, ಮೇ ಬಿ ಪ್ರೈಮರಿಲಿ ಇದ್ರ ಅಂತ ನೀವು? ಆಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಸಿ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ತಿದ್ದೆ ಅಷ್ಟೇ. ಓಕೆ ಓಕೆ. ಅಂದ್ರೆ ಈಗಲೂ ಕೂಡ ಸಾಕಷ್ಟು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಅಥವಾ ಈ ರೀತಿ ಕಾಂಪಿಟೇಟ್ ಮಾಡಬೇಕು ಅಂತ ಇರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಟೈಮ್ ಅನ್ನ ಸ್ಪೆಂಡ್ ಮಾಡುವಂತ ವಿಚಾರ, ಆ ಕಡೆ ಎಜುಕೇಶನ್ ಇದೆ, ಈ ಕಡೆಯಿಂದ ಪ್ರೋಗ್ರಾಮ್, ಅಲ್ಲಿ ಹೋದಾಗ ನಿಮ್ಮ 100% ಅನ್ನ ನೀವು ನೀಡಲೇಬೇಕು. ಯಾಕಂದ್ರೆ ಆ ಚಾನಲ್ಗೆ ಕೂಡ ಒಂದು ಜವಾಬ್ದಾರಿ ಅನ್ನುವಂಥದ್ದು ಇರುತ್ತೆ. ಸೊ ನಿಮ್ಮ ಒಂದು ಬಾಲ್ಯದಲ್ಲಿ ಯಾವ ರೀತಿ ಇದೆಲ್ಲವನ್ನ ಕೂಡ ನೀವು ಹ್ಯಾಂಡಲ್ ಮಾಡ್ತಾ ಇದ್ರಿ ಅಂತ, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಸೆಕೆಂಡ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ದೊಡ್ಡ ಪ್ರಾಬ್ಲಮ್ ಅಂತ ಏನಾಗ್ಲಿಲ್ಲ. ಆಗ ಅಮ್ಮ ಹೋಗ್ಬಿಟ್ಟು ನೋಟ್ಸ್ ಎಲ್ಲ ಬರೀತಿದ್ರು. ನನಗೆ ಆಕ್ಚುಲಿ ನಾನು ಸ್ಕೂಲಿಗೆ ಹೋಗಿದ್ದು ಅಂತ ಹೇಳಿದ್ರೆ ಸೆಪ್ಟೆಂಬರ್ ಅಲ್ಲಿ ಮಾರ್ಚ್ ಅಲ್ಲಿ ಎಕ್ಸಾಮ್ ಟೈಮಲ್ಲಿ ಮಾತ್ರ ಹೋಗಿದ್ದು. ನಾನು ಯಾವುದೇ ಟೀಚಿಂಗ್ ಆ ಟೈಮಲ್ಲಿ ನಾನು ತಗೊಂಡಿರ್ಲಿಲ್ಲ, ಎಲ್ಲ ಅಮ್ಮನೇ ಕಲ್ಸಿದ್ ನನಗೆ ಆ ಟೈಮಲ್ಲಿ ಫುಲ್ ಎಜುಕೇಶನ್. ಯಾಕಂದ್ರೆ ಅಪ್ಪ ಎಷ್ಟು ಡಾನ್ಸ್ ಅಲ್ಲಿ ಸ್ಟ್ರಿಕ್ಟ್ ಇದಾರೋ ಅಷ್ಟೇ ನನ್ನ ಅಮ್ಮ ಸ್ಟಡೀಸ್ ಅಲ್ಲಿ ಸ್ಟ್ರಿಕ್ಟ್ ಇದ್ದಾರೆ, ಸ್ಟಡೀಸ್ ಬಿಡಬಾರ್ದು ಅಂತ. ಸೊ 10th ತನಕ ಐ ವಾಸ್ ಅ ಟಾಪರ್ ಆಫ್ ದಿಸ್ ಕ್ಲಾಸ್. ಸೊ ಅದು ಬಿಟ್ಕೊಡ್ಲಿಲ್ಲ. ಆ್ಯಂಡ್ ಸೆಕೆಂಡ್ PUC ಅಲ್ಲಿ ಕಾಲೇಜಿಗೆ ಸೆಕೆಂಡ್ ಬಂದೆ. ಸೊ ಹಾಗೆ ಅಮ್ಮ ಶಿ ವಾಸ್ ಆಲ್ವೇಸ್ ಲೈಕ್ ಫೋಕಸ್ಡ್, ಡಾನ್ಸ್ ಮಾಡು ಬಟ್ ಸ್ಟಡೀಸ್ ಬಿಡಬಾರ್ದು, ಏನೇ ಇದ್ರು ಯು ಹ್ಯಾವ್ ಟು ಹ್ಯಾವ್ ದ ಸ್ಟಡೀಸ್, ಬೇಸಿಕ್ ಇರ್ಲೇಬೇಕು ನಿನ್ಗೆ ಅಂತ. ಸೊ ಹಾಗೆ ಆ ಟೈಮಲ್ಲಿ ನನಗೆ ಸ್ಟಡೀಸ್ ಹೆಲ್ಪ್ ಮಾಡಿದ್ದು ಅಮ್ಮ, ಎಲ್ಲ ನೋಟ್ಸ್ ಎಲ್ಲ ಬರ್ತಿದ್ದವ್ರೆ. ಸೊ ಹಾಗೆ ಅಮ್ಮ ಇದ್ದ ಕಾರಣ
ಅಂದ್ರೆ ನೀವೆಲ್ಲಾದ್ರೂ ಒಂದ್ ಸೈಡ್ ಹೋದ್ರಾ ಅಂತ ಡ್ಯಾನ್ಸ್ ಬೇಕು Dance ಬೇಕು ಅಂತ ಹೋದ್ರೆ education, ಹಾ. ನಿರ್ಲಕ್ಷ್ಯ ಮಾಡಿದ್ರ ಯಾವತ್ತಾದ್ರೂ ಅಂತ? ಇಲ್ಲ, ನಾನು ಹಾಗೆ ಅಮ್ಮ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಶಿ ನೆವರ್ ಅಲೌಡ್. ಅಂದ್ರೆ ಎಷ್ಟೇ ಡಾನ್ಸ್ ಮಾಡಿದ್ರು ಅಮ್ಮಂದು ಪ್ರೈಮರಿ ಅಮ್ಮಂದು ಪ್ರೈಮರಿ ಕಾನ್ಸಂಟ್ರೇಷನ್ ಯಾವಾಗ್ಲೂ ಸ್ಟಡೀಸ್ ಏನಾಗ್ತದೆ ಅಂತ ಒಂದು ಯಾವಾಗ್ಲೂ ಒಂದು ಇದ್ದೇ ಇರ್ತಿತ್ತು. ಓಕೆ, ಈಗ ಯಾವ ರೀತಿ ಕೋಪಪ್ ಮಾಡ್ತಾ ಇದ್ದೀರಾ? ಆ ಕಡೆಯಿಂದ ಸ್ಟಡೀಸ್ ಇದೆ, ಈ ಕಡೆಯಿಂದ ಡ್ಯಾನ್ಸ್ ಟ್ರೈನಿಂಗ್ ಅನ್ನ ಕೂಡ ಕೊಡ್ತಾ ಇದ್ದೀರಾ. ಸೊ ಯಾವ ರೀತಿ ನಡೀತಾ ಇದೆ ಎಲ್ಲ ಅಂತ? ಆಕ್ಚುಲಿ ನಾನು ಎಲ್ಲ ಕೇಳ್ತಾರೆ, ನೀನ್ ಹೇಗೆ ಟೈಮ್ ಮ್ಯಾನೇಜ್ ಹೇಗೆ ಮಾಡ್ತೀಯಾ, ಡಾನ್ಸ್ ಇದೆ, ಸ್ಟಡೀಸ್ ನೀನು ಒಳ್ಳೆ ಇದೆಯಾ, ಹೇಗೆ ಮ್ಯಾನೇಜ್ ಮಾಡ್ತೀಯಾ ಅಂತ ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಹೇಗೋ ಅದು ಹೋಗ್ತಾ ಇದೆ ಕರೆಕ್ಟ್ ಆಗಿ ದಾರಿಯಲ್ಲಿ. ಡಾನ್ಸ್ ಕೂಡ ಮ್ಯಾನೇಜ್ ಆಗ್ತಾ ಇದೆ, ಸ್ಟಡೀಸ್ ಕೂಡ ಮ್ಯಾನೇಜ್ ಮಾಡ್ತಿದ್ದೀನಿ. ಸೊ ಸಂಹೌ ಅದು ಎಲ್ಲೋ ಹೋಗ್ತಾ ಇದೆ. ಬಟ್ ಅದಕ್ಕೆ ನನ್ಗೆ ಏನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗಲ್ಲ, ಏನ್ ಹೇಳ್ಬೇಕು, ಹೇಗ್ ಮ್ಯಾನೇಜ್ ಮಾಡ್ತಾ ನನಗೆ ಗೊತ್ತಿಲ್ಲ. ಅಭ್ಯಾಸ ಆಗಿದೆ, ಏನ್ ಹೇಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಸಂಹೌ ಇಟ್ಸ್ ಐ ಮ್ಯಾನೇಜಿಂಗ್ ಬೋತ್ ಆಫ್ ದೆಮ್. ಓಕೆ, ಈಗ ಕುಣ್ಯೋಣ ಬಾರ ಅನ್ನುವಂಥದ್ದು ಒಂದು ಚಾಪ್ಟರ್ ಆಗಿದ್ರೆ, ಮತ್ತೆ ಅದಕ್ಕೂ ಮಿಕ್ಕಿದ ಅಥವಾ ಅದಕ್ಕಿಂತಲೂ ಮೀರಿದ ಒಂದು ಚಾಪ್ಟರ್ ಅಂದ್ರೆ ಅದು ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್. ದೊಡ್ಡ ವೇದಿಕೆ ಅದು ಅಂತ ಹೇಳ್ಬೋದು. ಅಲ್ಲಿನ ಒಂದು ತಯಾರಿ ಯಾವ ರೀತಿ ನಡೀತು, ಅಲ್ಲಿಗೆ ಯಾವ ರೀತಿ ಪಾದಾರ್ಪಣೆ ಮಾಡಿದ್ರಿ, ಯಾವ ರೀತಿ ಮೋಟಿವೇಶನ್ ಸಿಕ್ತು ನಿಮ್ಗೆ ಅಂತ? ನಾನು DIDಗೆ ನಾನು ಹೋದಾಗ ನಾನಾಗ 4th or 5th ಸ್ಟ್ಯಾಂಡರ್ಡ್ ಏನೋ ಇದ್ದೆ ಆ ಟೈಮಲ್ಲಿ. 2011-12 ಆ 2 ಸೀಸನ್ಸ್ ಕೂಡ ನಾನು ಹೋಗಿದ್ದೆ. ಫಸ್ಟ್ ಟೈಮ್ ಹೋದಾಗ ನನಗೆ ಗೊತ್ತಿರಲಿಲ್ಲ ಆ ಥರ ಹೇಗೆ ಕಾಂಪಿಟೇಷನ್ ಇರ್ಬೋದು ಅಂತ ನನಗೆ ಐಡಿಯಾ ಇರಲಿಲ್ಲ. ಅಲ್ಲಿ ಹೋದಾಗ ಆಡಿಷನ್ಸ್ ನೋಡಿದೆ, ಎಲ್ಲರದ್ದು ಆಡಿಷನ್ಸ್ ನೋಡಿದೆ. ತುಂಬ ಆಡಿಷನ್ಸ್ ಲೆವೆಲ್ ಇತ್ತು. ಫಸ್ಟ್ ಬೆಂಗಳೂರಲ್ಲಿ, ಪುನಃ ಮುಂಬೈಯಲ್ಲಿ ಹೋಗಿ ತುಂಬ ಆಡಿಷನ್ಸ್ ಲೆವೆಲ್. ಬೆಂಗಳೂರು ಇಲ್ಲಿ ಕರ್ನಾಟಕದ ರಿಯಾಲಿಟಿ ಶೋ ಥರ ಅಲ್ಲ, ತುಂಬ ಆಡಿಷನ್ಸ್ ಲೆವೆಲ್ ಇರ್ತದೆ. ಸೊ ಅಲ್ಲಿ ಹೋದಾಗ ಓಕೆ ಸೆಲೆಕ್ಟ್ ಆದೆ. ಟಾಪ್ 20ಗೆ ಸ್ಟ್ಯಾಂಡ್ ಬೈ ಕಂಟೆಸ್ಟೆಂಟ್ ಆಗಿದ್ದೆ ಸೀಸನ್ 1 ಅಲ್ಲಿ. ಅಲ್ಲಿ ಅದು ಹೋದ್ಮೇಲೆ ನನಗೆ ಅಲ್ಲಿ ಡಾನ್ಸ್ ಲೆವೆಲ್ ಏನೆಲ್ಲ ಬರೀ ನಮ್ದು ಇಷ್ಟೇ ಚಿಕ್ಕದಲ್ಲ, ಎಷ್ಟೋ ಇದೆ ಡಾನ್ಸ್ ಅಲ್ಲಿ ಅಂತ ನನಗೆ ಅಲ್ಲಿ ಕರೆಕ್ಟ್ ಆಗಿ ಗೊತ್ತಾಗಿದ್ದು. ಆಫ್ಟರ್ ಆಡಿಷನ್ಸ್ ಎಲ್ಲ ಆದ ನಂತರ ಟ್ರೈನಿಂಗ್ ಸೆಷನ್ ಅಂತ ಮಾಡ್ತಾರೆ 1 ತಿಂಗಳು. ಸೊ ಬೇರೆ ಬೇರೆ ಸ್ಟೈಲ್ಸ್ ಅವ್ರು ಬರ್ತಾರೆ, ಹಿಪ್ ಹಾಪ್ ಅವ್ರು ಬರ್ತಾರೆ, ಕ್ಲಾಸಿಕಲ್ ಅವ್ರು ಬರ್ತಾರೆ, ಕಥಕ್ ಅವ್ರು ಬರ್ತಾರೆ, ಬರೀ ಜಿಮ್ನಾಸ್ಟಿಕ್ ಕಲಿಸ್ಲಿಕ್ಕೆ ಅಂತ ಒಬ್ರು ಬರ್ತಾರೆ. ಸೊ ಹಾಗೆ 1 month ಫ್ರಮ್ ಮಾರ್ನಿಂಗ್ ಟು ನೈಟ್ ಕಂಟಿನ್ಯೂಸ್ ಡಾನ್ಸಿಂಗ್. ಆ 1 month ಅಲ್ಲಿ ಇಟ್ಸ್ ನಾಟ್ ಫಾರ್ ದ ಶೋ ಅಂತ ಅಲ್ಲ, ಅದು ಹೀಗೆ ಟ್ರೈನಿಂಗ್ ಮಕ್ಕಳಿಗೆ ಅಂತ. ಸೊ ಅಲ್ಲಿ ಹೋದಾಗ ನನಗೆ ಎಕ್ಸ್ಪೋಷರ್ ಅಂದ್ರೆ ಓಕೆ ಡಾನ್ಸ್ ಅಂದ್ರೆ ಇಷ್ಟೆಲ್ಲ ಇದೆ, ಸಾಲ್ಸಾ ಅನ್ನೋದಿದೆ, ಆಗ ನನಗೆ ಎಲ್ಲ ಕರೆಕ್ಟ್ ಆಗಿ ಗೊತ್ತಾಗಿದ್ದು. ಸೊ ಆ 1 month ಸೆಷನ್ ವಾಸ್ ಅಮೇಝಿಂಗ್. ಅದಕ್ಕೋಸ್ಕರ ಆದ್ರೂ ಹೋಗ್ಬೇಕು, ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗ್ಬೇಕು ಅಂತ ಅನ್ಸ್ತು ನನಗೆ. ಸೊ ತುಂಬಾನೇ ಚೆನ್ನಾಗಿತ್ತು. ಬಟ್ ಅದಾದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ರೌಂಡ್ ಅಲ್ಲಿ ಐ ಹ್ಯಾಡ್ ಟು ಕಮ್ ಬ್ಯಾಕ್. ಆಗ ನಾನು ಧರ್ಮೇಶ್ ಸರ್ ಟೀಮ್ ಅಲ್ಲಿ ಇದ್ದೆ. ಬಟ್ ಏನೇ ಆಗ್ಲಿ ಆ ಒಂದು 1 month ಸೆಷನ್ ಇದೆಯಲ್ಲ, ಟ್ರೈನಿಂಗ್ ಸೆಷನ್, ಇಟ್ ಇಸ್ ಅಮೇಝಿಂಗ್. ಇಟ್ಸ್ ವರ್ತ್ ಎನಿಥಿಂಗ್. ಓಕೆ, ಅಂದ್ರೆ ಕುಣ್ಯೋಣ ಬಾರ ಆದ್ಮೇಲೆ ಎಷ್ಟು ವರ್ಷಗಳ ನಂತರ ಈ ಒಂದು ಆಪರ್ಚುನಿಟಿ ಸಿಕ್ಕಿತು ನಿಮಗೆ? 4-5 ವರ್ಷ ಆಗಿತ್ತು ಅನ್ಸ್ತದೆ. 2008 ಅಲ್ಲಿ ನಾನು ಹೋಗಿದ್ದು, 3-4 years ಗ್ಯಾಪ್ ಅಲ್ಲಿ. ಅಷ್ಟರಲ್ಲಿ ನಂದು ನೆಕ್ಸ್ಟ್ ಏಮ್ ಅಂದ್ರೆ ಒಂದು ಕರ್ನಾಟಕದಲ್ಲಿ ರಿಯಾಲಿಟಿ ಶೋ ಆದ ನಂತರ ಐ ವಾಂಟೆಡ್ ಟು ಗೋ, ನಾನೊಂದು ನ್ಯಾಷನಲ್ ಚಾನೆಲ್ಸ್ ಅಲ್ಲಿ ಹೋಗ್ಬೇಕು ಅಂತಾನೆ ಆಸೆ ಇತ್ತು. ಸೊ ಅದು ಹಾಗೆ ಹೋಗ್ಬೇಕು ಅಂತ ಇತ್ತು. ಬಟ್ ಹಾಗೆ ಆಯ್ತು, ನ್ಯಾಷನಲ್ ಚಾನೆಲ್ಸ್ಗೆ ಸೆಲೆಕ್ಟ್ ಆಗಿದ್ದೆ. ಸೊ 3-4 years ಗ್ಯಾಪ್ ಅಲ್ಲೇ ಹೋದೆ. ನೈಸ್ ಮೇಡಮ್. ಇದರ ಕುರಿತಾಗಿ ಇನ್ನಷ್ಟು ಕೂಡ ಮಾತನಾಡೋದಕ್ಕಿದೆ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಜ್ಞಾನ ಐತಾಳ್ ಅವರ ಒಂದು ಡ್ಯಾನ್ಸ್ ಜರ್ನಿ ಅನ್ನುವಂಥದ್ದು ಏನಿದೆ, ಬಹುಶಃ ನಮ್ಮ ಕರಾವಳಿ ಭಾಗದ ಜನರಿಗೆ ಒಂದು ಹಿರಿಮೆ ಅಂತ ಹೇಳ್ಬೋದು. ಕೇವಲ ಒಂದು ರಿಯಾಲಿಟಿ ಶೋ ಅಲ್ಲಿ ಗೆದ್ದೆ ಅಂತ ತಕ್ಷಣ ಸುಮ್ಮನೆ ಕೂತ್ಕೊಂಡಿಲ್ಲ ಅವರು. ಇನ್ನು ಕೂಡ ಮುಂದಕ್ಕೆ ಹೋಗಬೇಕು, ಇನ್ನು ಕೂಡ ಸಾಧನೆಯನ್ನ ಮಾಡಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಇನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತಾಗಿ ಇನ್ನಷ್ಟು ಕೂಡ ಮಾತನಾಡೋದಕ್ಕಿದೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ನಾಟ್ಯ ಮಯೂರಿ ಜ್ಞಾನ ಐಥಾಳ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಈಗಾಗಲೇ ಹೇಳಿದ ಹಾಗೆ ಜ್ಞಾನ ಐಥಾಳ್ ಅವರು ತಮ್ಮ ಬಾಲ್ಯದ ಕುರಿತಾಗಿ ಮಾತನಾಡ್ತಾ ಇದ್ರು. ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡಿದ್ರು, ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಿದ್ರು, ಕುಣಿಯೋಣ ಬಾರ ಆಗಿರ್ಬೋದು ಅಥವಾ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್, ಈ ಕುರಿತಾಗಿ ಮಾತನಾಡ್ತಾ ಇದ್ರು. ಇನ್ನು ಕೂಡ ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾತನಾಡೋದಕ್ಕಿದೆ. ಕಾರ್ಯಕ್ರಮವನ್ನ ಮುಂದುವರಿಸೋಣ. ಎಸ್ ಜ್ಞಾನ ಅವರೇ, ಕುಣಿಯೋಣ ಬಾರ ಅನ್ನುವಂಥದ್ದು ಒಂದು ಚಾಪ್ಟರ್ ಆಗಿದ್ರೆ, ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಅನ್ನುವಂಥದ್ದು ದೊಡ್ಡ ಚಾಪ್ಟರ್, ಅಂದ್ರೆ ದೊಡ್ಡ ಸಮುದ್ರ ಅಂತ ಹೇಳ್ಬೋದು. ಏನು ಕಲಿತಿರ್ಲಿಲ್ಲ, ಇನ್ನು ಕೂಡ ಕಲಿಯೋದಕ್ಕೆ ಒಂದು ಅವಕಾಶ ಅನ್ನುವಂಥದ್ದು ಸಿಕ್ತು, ದೊಡ್ಡ ಸಮುದ್ರ ಅಂತಾನೆ ನೀವು ಹೇಳ್ತಾ ಇದ್ರಿ. ಸೊ ಅಲ್ಲೂ ಕೂಡ ಸಾಕಷ್ಟು ಕಾಂಪಿಟೇಷನ್ ಅನ್ನುವಂಥದ್ದು ಇತ್ತು. ಎಲ್ಲೋ ಒಂದು ಕಡೆ ಆ ಒಂದು ಅವಕಾಶ ಅನ್ನುವಂಥದ್ದು ಕೂಡ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಠವನ್ನು ಕೂಡ ಕಳಿಸಿದೆ ಅಂತ ಹೇಳ್ಬೋದು. ಸಾಕಷ್ಟು ವಿಚಾರಗಳನ್ನು ಕೂಡ ನೀವು ಕಲಿತಿದ್ದೀರಾ ಅಂತ ಹೇಳ್ಬೋದು. ಸೊ ಈ ಕುರಿತಾಗಿ ಏನು ಹೇಳ್ತೀರಾ?
DID ನನಗೆ ಇಟ್ಸ್ ಆಲ್ವೇಸ್ ಅ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ಯಾಕಂದರೆ ಅಲ್ಲಿ ನಾನು ಕಲ್ತದಷ್ಟು ಐ ಥಿಂಕ್ ನಾನು ಎಲ್ಲೂ ಕಲಿಲಿಲ್ಲ. ಆ ಒಂದು ಫಸ್ಟ್ DID 1 1 ತಿಂಗಳು, DID 2 1 ತಿಂಗಳು. ಸೊ ಆ 2 ಮಂತ್ಸ್ ಟ್ರೈನಿಂಗ್ ವಾಸ್ ಅಮೇಝಿಂಗ್. ನಾನಂದರೆ ಸ್ಟ್ಯಾಂಡ್ ಬೈ ಕಂಟೆಸ್ಟೆಂಟ್ ಆಗಿದ್ದಾಗ ನಮ್ಮ ಡ್ಯೂಟಿ ವಿ ಹ್ಯಾವ್ ಟು ಲರ್ನ್ ಆಲ್ ದ ಡಾನ್ಸಸ್. ಎಲ್ಲ ಕಂಟೆಸ್ಟೆಂಟ್ ಅವರ ಡಾನ್ಸ್ ನಾವು ಕಲ್ತಿರ್ಬೇಕು ಅಂತ. ಸೊ ಆಗ ನಾನು ಎಷ್ಟು ವೆರೈಟಿ ಆಫ್ ಡಾನ್ಸ್ ನಾನು ಕಲಿತೆ ಅಂತ ಹೇಳಿದ್ರೆ ಸೂಪರ್ ಆಗಿತ್ತು ಆ ಟೈಮಲ್ಲಿ. ನಮ್ಮ ಮೆಂಟರ್ ಕೂಡ ಹಾಗೆ ಇದ್ರು. ಫಸ್ಟ್ ಸೀಸನಲ್ಲಿ ಧರ್ಮೇಶ್ ಸರ್ ಆಗಿದ್ರು ಆ್ಯಂಡ್ ಸೆಕೆಂಡ್ ಸೀಸನಲ್ಲಿ ಕೃತಿ ದೀದಿ ಅವರು ಆಗಿದ್ರು. ಸೊ ಅಲ್ಲಿ ಎಲ್ಲ ಸ್ಟೈಲ್ ಆಫ್ ಡಾನ್ಸ್ ಕೂಡ ವಾಪಸ್ ನನಗೆ ಬೇರೆ ಇನ್ನೂ ಎಷ್ಟೋ ಸ್ಟೈಲ್ ಡಾನ್ಸ್ ಕಲೀಲಿಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ಆಗ ನಾನು ಒಂದು ಅಬ್ಸರ್ವ್ ಮಾಡಿದ್ ಹೇಳಿದ್ರೆ ಕೊರಿಯೋಗ್ರಾಫಿ ಹೇಗೆ ಮಾಡ್ತಾರೆ ಅಂತ. ಸೊ ಆಗ ನನಗೆ ಅದು ಇನ್ಸ್ಪಿರೇಷನ್ ಸಿಕ್ಕಿದ್ದು. ನೋಡಿದ್ದೆ ನನ್ನ ಸರ್ಗಳು ಕೊರಿಯೋಗ್ರಾಫ್ ಮಾಡೋದು, ಬಟ್ ಅಲ್ಲಿ ಮುಂಬೈಲಿ ಹೋದಾಗ ಅವ್ರು ಹೇಗೆ ಕೊರಿಯೋಗ್ರಾಫ್ ಮಾಡ್ತಾರೆ, ಯಾವ ಥರ ಥಿಂಕಿಂಗ್ ಅವ್ರದ್ದು ಹೇಗಿರುತ್ತೆ ಅಂತ ಅಲ್ಲಿ ನನಗೆ ಇನ್ನೂ ಜಾಸ್ತಿ ಅದ್ರ ಬಗ್ಗೆ ನಾಲೆಡ್ಜ್ ಸಿಕ್ತು ನನಗೆ. ಸೊ ಅಲ್ಲಿ ನನಗೊಂದು ಇನ್ನೊಂದು ಇನ್ಸ್ಪಿರೇಷನ್, ಸೊ ಕೊರಿಯೋಗ್ರಫಿ ಮಾಡೋದು ಹೇಗೆ ಅಂತ. ಸೊ ಅಂದರೆ ಇಲ್ಲಿಯ ಒಂದು ಸಿಚುವೇಶನ್ ಅಥವಾ ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಬೇರೆ, ಅಲ್ಲಿ ಹೋದಾಗ ನಿಮ್ಮ ಫುಲ್ ಟೈಮ್ ಅನ್ನುವಂಥದ್ದನ್ನು ಅಲ್ಲಿ ಸ್ಪೆಂಡ್ ಮಾಡಬೇಕಾಗುತ್ತೆ, ಸಾಕಷ್ಟು ಪ್ರೆಷರ್ ಅನ್ನುವಂಥದ್ದು ಕೂಡ ಇರುತ್ತೆ. ಸೊ ಈ ಪ್ರೆಷರನ್ನೆಲ್ಲ ಹೇಗೆ ಕೋಪ್ ಅಪ್ ಮಾಡ್ತಾ ಇದ್ರಿ ಅಂತ? ಆಕ್ಚುಲಿ ಪ್ರೆಷರ್ ಅಂತ ನನಗೆ ಯಾವತ್ತೂ ಅನಿಸಲೇ ಇಲ್ಲ. ಸ್ಟೇಜ್ ಫಿಯರ್ ಅನ್ನುವಂಥದ್ದು ಕಾಡಿದ್ಯಾ? ಸ್ಟೇಜ್ ಫಿಯರ್ ಆಕ್ಚುಲಿ ಇತ್ತು ಒಂದ್ಸತಿ ಹೇಳಬೇಕು ಅಂತ ಹೇಳಿದ್ರೆ, ಬಟ್ ನಾನು ತುಂಬ ಚಿಕ್ಕವಳಾಗಿದ್ದೆ. ನಾನು ಹೇಳಿದ್ನಲ್ಲ ಅಮ್ಮ ಅಪ್ಪನ ಕೈ ಬಿಟ್ಟು ಹೋಗಿದ್ದೆ ಅಂತ, ಡಾನ್ಸ್ ಮಾಡ್ಲಿಕ್ಕೆ ಹೋಗ್ತಾನೆ ಅಂತ ಹೇಳಿ ಹೋಗ್ತಿದ್ದೆ ಅಂತ. ಅದಾದ್ಮೇಲೆ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಸ್ಟೇಜ್ ಫಿಯರ್ ಶುರು ಆಯಿತು. ಸ್ಟೇಜಿಗೆ ಹತ್ತಲ್ಲ ಅಂತ ಅನ್ನೋದು. ಅಪ್ಪ ಅದನ್ನ ತೆಗಿಸ್ಬೇಕು ಇವಳಿಂದ, ಅದು ಇರಬಾರ್ದು ಸ್ಟೇಜ್ ಫಿಯರ್ ಅನ್ನೋದು ಅಪ್ಪಂಗೊಂದು ಹಠ. ಸೊ ಆಗ ಒಂದು ಕಾಂಪಿಟೇಷನ್ ಬಂತು, JCI ಪ್ರಿನ್ಸ್ ಅಂಡ್ ಪ್ರಿನ್ಸಸ್ ಅವಾರ್ಡ್ ಅಂತ, ತುಂಬಾ ಫೇಮಸ್ ಆ ಟೈಮಲ್ಲಿ 2006 ಅಲ್ಲಿ. ಅದು ಕುಣಿಯೋ ಬರಕ್ಕಿಂತ ಮುಂಚೆ UKG ಅಲ್ಲಿದ್ದೆ. ಸೊ ಅಲ್ಲಿ ಅಪ್ಪ ನನಗೆ ಟ್ರೈನಿಂಗ್ ಕೊಡೋದು ಕ್ಯಾಟ್ ವಾಕ್ ಮಾಡ್ಲಿಕ್ಕೆ, ಫ್ಯಾಷನ್ ಶೋ. ಸೊ ಅಲ್ಲಿ ಫುಲ್ ಟ್ರೈನಿಂಗ್ ಅಪ್ಪಂದು, ಮಾಡ್ಲೇಬೇಕು ಸ್ಟೇಜ್ ಫಿಯರ್ ಅನ್ನೋದು ಇರಬಾರ್ದು ನಿಂಗೆ ಅಂತ. ಸೊ ತುಂಬಾನೇ ನನಗಿಂತ ಜಾಸ್ತಿ ಅಪ್ಪ ಹಾರ್ಡ್ ವರ್ಕ್ ಮಾಡ್ದ ಆ ಟೈಮಲ್ಲಿ, ಮಾಡ್ಲೇಬೇಕು ಅಂತ. ಫೈನಲಿ ಆ ಶೋ ಬಂದಾಗ ಅಲ್ಲಿ ನಾನು ವಿನ್ ಆದೆ. JCI ಪ್ರಿನ್ಸಸ್ ಅವಾರ್ಡ್ ನಂಗೆ ಸಿಕ್ತು. ಅದಾದ್ಮೇಲೆ ಸ್ಟೇಜ್ ಫಿಯರ್ ಅಂತ ನನ್ಗೆ ಯಾವತ್ತೂ ಇರ್ಲಿಲ್ಲ. ಸೊ ಆ ಟೈಮಲ್ಲಿ ಒನ್ ಟೈಮಲ್ಲಿ ಮಾತ್ರ ಐ ಹ್ಯಾಡ್ ದಟ್ ಸ್ಟೇಜ್ ಫಿಯರ್, ಮತ್ತೆ ಯಾವತ್ತೂ ಇರ್ಲಿಲ್ಲ ನನ್ಗೆ. ಓಕೆ, ಅಂದ್ರೆ ಈಗ ಸ್ಪಾಟ್ ಅಲ್ಲಿ ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ರು ಕೂಡ ಜ್ಞಾನ ಐತಲ್ ಅವರು ಕಂಪ್ಲೀಟ್ ಆಗಿ ಪರ್ಫಾರ್ಮ್ ಮಾಡ್ತಾರೆ 100%. ರೆಡಿ ಹೌದು. ಓಕೆ, ಇನ್ನೊಂದು ವಿಚಾರ ಜ್ಞಾನ ಅವರೇ, ಈಗ ಕುಣಿಯೋ ಬರಕ್ಕೂ ಹೋಗೋದಕ್ಕಿಂತ ಮುಂಚೆ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ನೀವು ಕೊಟ್ಟಿರ್ಬೋದು ಅಥವಾ ಒಂದು ಸ್ಟೇಜ್ ಪ್ರೋಗ್ರಾಮ್ಗಳನ್ನ ಕೊಟ್ಟಿರ್ಬೋದು. ಎಲ್ಲಿ ನಿಮ್ಗೆ ಅಂತ ಒಂದು ಫೀಲ್ ಬಂತು, ನನ್ನ ಪ್ಯಾಷನ್ ಅನ್ನುವಂಥದ್ದು ಇದೆ ಅಥವಾ ಇದರಲ್ಲಿ ಏನಾದರೂ ನಾನು ಸಾಧನೆಯನ್ನ ಮಾಡಬೇಕು, ಅಚೀವ್ ಮಾಡಬೇಕು ಅನ್ನುವಂಥದ್ದು ಅಂಥದ್ದು ಯಾವುದಾದ್ರೂ ಒಂದು ದಿನ ನಿಮಗೆ ನೆನಪಿದೆಯಾ? ಪ್ಯಾಷನ್ ಅನ್ನೋದು ನನಗೆ ಚಿಕ್ಕವಳಿಂದ ಕೂಡ, ನನಗೆ ಯಾವುದೋ ಒಂದು ಸಂದರ್ಭ ಅಂತ ಇಲ್ಲ. ಫಸ್ಟ್ ಇಂದ ಕೂಡ ಡಾನ್ಸ್ ಇಸ್ ಮೈ ಲೈಫ್ ಅಷ್ಟೇ. ಡಾನ್ಸ್ ಬಿಟ್ರೆ ನನಗೆ ಬೇರೆ ಏನು ಬೇಡ ಅನ್ನೋದು ನನಗೆ ಮೊದಲಿಂದ ಕೂಡ, ನನಗೆ ಯಾವ ಹಂತದಲ್ಲಿ ನನಗೆ ಅದು ಬಂತು ಮೈಂಡಿಗೆ ಅಂತ ನನಗೆ ಈಗ ನೆನಪಿಲ್ಲ ಆ್ಯಕ್ಚುಲಿ. ಬಟ್ ಅದಕ್ಕೆ ಇವನ್ ನಾನು ಕ್ಲಾಸ್ ಜಾಯ್ನ್ ಆದಾಗ ಕೂಡ ಐ ಹ್ಯಾಡ್ ದಿಸ್ ಥಿಂಗ್ ಇನ್ ಮೈಂಡ್, ಲೈಕ್ ಡಾನ್ಸಲ್ಲೇ ನಾನು ಮುಂದೆ ಹೋಗಬೇಕು, ಡಾನ್ಸೇ ನಂದು ಇದಿರಬೇಕು ಹಾಗೆ ಹೀಗೆ ಅಂತ. ಸಿನ್ಸ್ ಐ ಥಿಂಕ್ ನನ್ನ ಪೇರೆಂಟ್ಸಿಗೆ ಕೂಡ ಅದೇ ಆಸೆ ಇತ್ತು, ಅವರು ಏನೋ ಮಾಡಬೇಕು ಅಂತ ಅವ್ರ ಆಸೆ ಇದ್ದ ಕಾರಣ ಮೇ ಬಿ ಇಟ್ ವಾಸ್ ನನ್ನ ಹುಟ್ಟಬೇಕಾದ್ರೆ ನನಗೆ ಅದೊಂದು ಮೈಂಡಲ್ಲಿ ಇತ್ತ ಏನೋ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಆಲ್ವೇಸ್ ದೇರ್ ಡಾನ್ಸ್. ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಅನ್ನುವಂಥದ್ದು ಬರ್ತಾ ಇರುತ್ತೆ, ಸೋಲು ಗೆಲುವು ಅನ್ನುವಂಥದ್ದು. ಸೊ ನಿಮ್ಮ ಜೀವನದಲ್ಲಿ ಯಾವತ್ತಾದ್ರೂ ನಿಮ್ಗೆ ಈ ರೀತಿ ಒಂದು ಫೀಲ್ ಆಗಿದೆಯಾ? ಅಂದ್ರೆ ನಾನು ಸೋತೆ ಅಥವಾ ಮುಂದಕ್ಕೆ ಇದನ್ನ ಯಾವ ರೀತಿ ಕಂಟಿನ್ಯೂ ಮಾಡಬೇಕು, ತುಂಬಾ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಏನಾದ್ರೂ ನಿಮ್ಗೆ ಯಾವತ್ತಾದ್ರೂ ಫೀಲ್ ಆಗಿದೆಯಾ ಅಂತ? ಕೆಲವು ಕಾಂಪಿಟೇಷನ್ಸ್ ಅಲ್ಲಿ ಸೋತಿದ್ದು ಇದೆ, ಬಟ್ ಆ ಟೈಮಲ್ಲಿ ಬೂಸ್ಟ್ ಅಪ್ ಮಾಡಿದ ನನ್ನ ಪೇರೆಂಟ್ಸ್ ಯಾವತ್ತು ನನಗೆ ಇಟ್ಸ್ ಓಕೆ, ಪರವಾಗಿಲ್ಲ, ಈ ಕಾಂಪಿಟೇಷನ್ ಹೋಯ್ತು, ನಿನ್ನ ಮಿಸ್ಟೇಕ್ಸ್ ನಿನಗೆ ಗೊತ್ತಿದೆ, ನೆಕ್ಸ್ಟ್ ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿ ಮಾಡು. ಸೊ ಇದು ಅವ್ರು ಯಾವಾಗ್ಲೂ ಹೇಳ್ತಿರೋದು. ಅಪ್ಪ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ಅಂದ್ರೆ ಡೋಂಟ್ ಎವರ್ ರನ್ ಬಿಹೈಂಡ್ ಸಕ್ಸಸ್, ಲೆಟ್ ದ ಸಕ್ಸಸ್ ರನ್ ಬಿಹೈಂಡ್ ಯು. ಸೊ ಅಂತ ಹೇಳಿ, ಅಂದ್ರೆ ಹಾರ್ಡ್ ವರ್ಕ್ ಮಾಡಿದಷ್ಟು ನಿನ್ಗೆ ನಿನ್ನ ಸಕ್ಸಸ್ ನಿನ್ನ ಹಿಂದೆ ಬರ್ತದೆ, ಯಾವತ್ತೂ ಸಕ್ಸಸ್ ಹಿಂದೆ ಓಡಬೇಡ ಅಂತ. ಅದು ಯಾವಾಗ ನನ್ನ ಮೈಂಡಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಇನ್ ಕೇಸ್ ನಾನು ಸೋತ್ರು ಕೂಡ ಐ ಹ್ಯಾವ್ ಆಲ್ವೇಸ್ ಗಾನ್ ಫಾರ್ವರ್ಡ್. ಪರವಾಗಿಲ್ಲ, ಇದು ಕಾಂಪಿಟೇಷನ್ ಹೋಯ್ತು, ಇದೊಂದು ಸೋತೆ, ಪರವಾಗಿಲ್ಲ, ಇಟ್ಸ್ ಓಕೆ, ನನ್ನ ಮಿಸ್ಟೇಕ್ಸ್ ಇದೆ, ನೆಕ್ಸ್ಟ್ ಕಾಂಪಿಟೇಷನ್ ಚೆನ್ನಾಗಿ ಮಾಡ್ತೀನಿ. ಸೊ ಯಾವತ್ತು ನನಗೆ ಡಾನ್ಸ್ ಬೇಡ, ಇದು ನಂಗೆ ಆಗಲ್ಲ ಅಂತ ಯಾವತ್ತೂ ಬರಲಿಲ್ಲ. ಅದಾಗಕ್ಕೆ ನನ್ನ ಪೇರೆಂಟ್ಸ್ ಬಿಡಲಿಲ್ಲ. ಓಕೆ ಮೇಡಮ್, ಈಗ ಎಲ್ಲೋ ಒಂದು ಕಡೆ ಕಲಿಬೇಕು ಅನ್ನುವಂಥದ್ದು ತುಂಬಾ ಮುಖ್ಯನಾ, ನಾನು ಗೆಲ್ಲಬೇಕು ಅನ್ನುವಂಥದ್ದು ತುಂಬಾ ಮುಖ್ಯನಾ ಜ್ಞಾನ ಅವರ ಪ್ರಕಾರ? ಕಲಿಬೇಕು ಅನ್ನೋದು ತುಂಬಾ ಮುಖ್ಯ. ಕಲಿಬೇಕು ಅನ್ನೋದು, ಯಾಕಂದ್ರೆ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ನೀವು ಕಲ್ತಷ್ಟು ನಿಮಗೆ ಒಳ್ಳೇದು, ನೀವು ಎಷ್ಟು ಕಲಿತಿರೋ ಅಷ್ಟು ನಿಮ್ಗೆ ಮುಂದೆ ನಿಮ್ಗೆ ಗೊತ್ತಾಗತ್ತೆ ಯಾಕೆ ಒಳ್ಳೇದು ಅಂತ. ಅಂದ್ರೆ ಸಕ್ಸಸ್ ಅನ್ನುವಂಥದ್ದನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು? ಸಕ್ಸಸ್ ಅನ್ನುವಂಥದ್ದು ನಮ್ಮ ಮೂಲಕ ಬರುವಂಥದ್ದ ಅಥವಾ ನಮ್ಮ ಪರಿಶ್ರಮದ ಮೂಲಕ ಬರುವಂಥದ್ದ, ಅಥವಾ ಬಂದ ನಂತರ ಅದನ್ನ ಯಾವ ರೀತಿ ಉಳಿಸ್ಕೋಬೇಕು ಜ್ಞಾನ ಅವರ ಪ್ರಕಾರ? ಓಕೆ, ಸಕ್ಸಸ್ ಅದು ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅಷ್ಟು ನಮ್ಗೆ ಸಕ್ಸಸ್ ಸಿಗುತ್ತೆ. ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ವಿ ಕಾಂಟ್ ಎಕ್ಸ್ಪೆಕ್ಟ್ ಸಕ್ಸಸ್, ಐ ಫೀಲ್. ಆ್ಯಂಡ್ ಒಂದ್ಸತಿ ನಾವೇನೋ ಒಂದು ಗೆದ್ವಿ,
ಆಯ್ತು ಮುಗೀತು ಅಂತ ಇಡಬಾರ್ದು. ಅದರ ನೆಕ್ಸ್ಟ್ ಲೆವೆಲ್ ಏನಿದೆ, ಇನ್ನು ಮುಂದೆ ಏನ್ ಮಾಡ್ಬೋದು ಅಂತ ಹೇಳಿ ಇನ್ನೊಂದು ಓವರ್ ಕಾನ್ಫಿಡೆನ್ಸ್ ಬರಲೇಬಾರ್ದು. ಅದು ಬಂದ್ರೆ ಇಟ್ಸ್ ಡನ್, ಅಲ್ಲೇ ನೀವು ಎಲ್ಲ ಮುಗೀತು ಅಂತಾನೆ ಅರ್ಥ. ಸೊ ಓವರ್ ಕಾನ್ಫಿಡೆನ್ಸ್ ಇಸ್ ಒನ್ ಥಿಂಗ್, ಅದು ಹಾರ್ನ್ಸ್ ಎಲ್ಲ ಬರಬಾರ್ದು. ಸೊ ಯು ಹ್ಯಾವ್ ಟು ಬಿ ಗ್ರೌಂಡೆಡ್ ಅಂಡ್ ಸಕ್ಸಸ್ ಅನ್ನ ಅದು ಒಂದು ಹಂತ. ಓಕೆ, ಇಲ್ಲಿ ಗೆಲುವು ಸಿಕ್ತು, ನೆಕ್ಸ್ಟ್ ಏನು ಆ ತರ ಹೋಗ್ತಾ ಇರ್ಬೇಕು, ಬಿಟ್ರೆ ಅದನ್ನೇ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ ಅಂತ ನನ್ನ ಪ್ರಕಾರ. ಹೇಗೆ ಈ ನಗುವನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ? ಮುಖ ನೋಡ್ಬೇಕಾದ್ರೆ ನಗು ಮುಖ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಈ ನಗು ಅನ್ನುವಂಥದ್ದು ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ? ಎಲ್ಲಾ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಇರ್ತಾರ ಜ್ಞಾನ ಅವರು? ಹೌದು, ಐ ಬಿಲೀವ್ ಇನ್ ಪಾಸಿಟಿವಿಟಿ. ಪಾಸಿಟಿವ್ ಏನೇ ಸಿಚುವೇಶನ್ ಬಂದ್ರು ಪಾಸಿಟಿವ್ ಆಗಿ ಫೇಸ್ ಮಾಡಬೇಕು, ಏನಾದ್ರೂ ಆಗ್ಲಿ ಪಾಸಿಟಿವ್ ಆಗಿರ್ಬೇಕು ಅಂತ. ಸೊ ಹ್ಯಾಪಿನೆಸ್ ಇಸ್ ಅ ಪಾರ್ಟ್ ಆಫ್ ಪಾಸಿಟಿವ್ನೆಸ್ ಅಂತ ನನ್ಗನ್ಸುತ್ತೆ. ಸೊ ಅಂದ್ರೆ ಒಂದು ಮೈಂಡ್ ಸೆಟ್ ಅನ್ನುವಂಥದ್ದು ತುಂಬಾ ಮುಖ್ಯವಾಗುತ್ತೆ, ಯಾವುದೇ ಒಬ್ಬ ಆರ್ಟಿಸ್ಟ್ ಆಗಿರ್ಲಿ, ಯಾರೇ ಕಲಾವಿದ ಆಗಿರ್ಲಿ. ಸೊ ಜ್ಞಾನ ಅವರು ಆಯಾ ಸಿಚುವೇಶನ್ಸ್ಗೆ ತಕ್ಕ ಹಾಗೆ ಯಾವ ರೀತಿ ಮೈಂಡ್ ಸೆಟ್ ಅನ್ನು ಇಟ್ಕೊಂಡಿರ್ತಾರೆ? ಅಂದ್ರೆ ಈಗ ಒಂದು ಪರ್ಫಾರ್ಮೆನ್ಸ್ ಅನ್ನ ನಾನು ಕೊಡಬೇಕು ಅಥವಾ ಪಾರ್ಟಿಸಿಪೇಟ್ ಮಾಡಬೇಕು, ಒಂದು ಸ್ಟೇಜ್ ಪ್ರೋಗ್ರಾಮ್ ಅನ್ನ ಕೊಡಬೇಕು, ಡಿಫರೆಂಟ್ ಎಕ್ಸ್ಪೆಕ್ಟೇಷನ್ಸ್ ಅನ್ನುವಂಥದ್ದು ಇರುತ್ತೆ. ಸೊ ನಿಮ್ಮಲ್ಲೂ ಕೂಡ ಒಂದು ರೀತಿಯ ಭಯ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇರುತ್ತೆ, ನಿಮ್ಮಲ್ಲೂ ಕೂಡ ಇರ್ಬೋದು. ಇದೆಲ್ಲವನ್ನ ಕೂಡ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ? ಸ್ಟೇಜ್ ಮೇಲೆ ಹೋಗೋಕ್ಕಿಂತ ಮುಂಚೆ ಯಾವಾಗಲೂ ಒಂದು ನಾನು ಮೈಂಡ್ಲಿ ಇಟ್ಕೊಳ್ತೀನಿ, ಐ ಹ್ಯಾವ್ ಟು ಪರ್ಫಾರ್ಮ್ ಲೈಕ್ ಇಟ್ಸ್ ದ ಲಾಸ್ಟ್ ಡೇ ಆಫ್ ಮೈ ಲೈಫ್, ಲಾಸ್ಟ್ ಪರ್ಫಾರ್ಮೆನ್ಸ್ ಆಫ್ ಮೈ ಲೈಫ್. ಸೊ ಆಗ ಅದೊಂದು ಮೈಂಡಿಗೆ ಬಂದಾಗ ವಿಲ್ ಗಿವ್ ಯೋರ್ ಬೆಸ್ಟ್. ಇದೊಂದು ಲಾಸ್ಟ್ ಪರ್ಫಾರ್ಮೆನ್ಸ್ ನಂದು, ಇನ್ನು ನಾನು ಈ ಪರ್ಫಾರ್ಮೆನ್ಸ್ ಮಾಡಕ್ಕೆ ಆಗಲ್ಲ. ಸೊ ಆ ಥರ ಹೇಳ್ಕೊಂಡು ಎಲ್ಲ ಪರ್ಫಾರ್ಮೆನ್ಸ್ ಈಗ ಕೂಡ ಈಗ ನಮ್ಮ ಪರ್ಫಾರ್ಮೆನ್ಸ್, ಟೀಮ್ ಪರ್ಫಾರ್ಮೆನ್ಸ್ ಆಗಿರಲಿ, ಇನ್ ಕೇಸ್ ರಿಯಾಲಿಟಿ ಶೋಗೆ ಹೋದ್ರು ಕೂಡ ಒಂದು ಪರ್ಫಾರ್ಮೆನ್ಸ್ ಕೊಡೋಕ್ಕಿಂತ ಮುಂಚೆ ಯಾವಾಗಲೂ ಥಿಂಕ್ ಮಾಡೋದು ಒಂದೇ, ನಾನು ಇದನ್ನ ಲಾಸ್ಟ್ ಪರ್ಫಾರ್ಮೆನ್ಸ್, ಹಾಗೆ ಪರ್ಫಾರ್ಮ್ ಮಾಡ್ಬೇಕು ನಾನು ಇವತ್ತು ಅಂತ ಹೇಳಿ. ಅದು ಹಾಗೆ ಥಿಂಕ್ ಮಾಡಿ ಹೋದಾಗ ಇಟ್ ಬಿ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ಮೈ ಲೈಫ್. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೋಗಿ ಪರ್ಫಾರ್ಮ್ ಮಾಡಿದಂಥ ಯಾವುದಾದ್ರು ಪ್ರೋಗ್ರಾಮ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ಮೀರಿ ಗೆದ್ದಿರುವಂಥದ್ದು ಏನಾದರೂ ಇದೆಯಾ ಅಂತ? ಸಕ್ಸಸ್ ಅನ್ನ ಕಂಡಿರುವಂಥದ್ದು ಅಥವಾ ನಿಮಗೆ ತುಂಬಾ ಖುಷಿಯನ್ನ ಕೊಟ್ಟಿರುವಂಥ ಒಂದು ವಿಚಾರ? ತುಂಬಾ ಖುಷಿ ಅಂತ ಹೇಳಿದ್ರೆ, ನಾವು ಟೀಮ್ ಅಲ್ಲಿ ನಮ್ಮ ಡಾನ್ಸ್ ಟೀಮ್ ನ ಒಟ್ಟಿಗೆ ಹೋದಾಗ ಆಡಿಯನ್ಸ್ ಅಪ್ರಿಸಿಯೇಷನ್ ಸಿಕ್ಕತ್ತಲ್ಲ, ಇಟ್ಸ್ ವೆರಿ ನೈಸ್. ಅವರು ಚಪ್ಪಾಳೆ ಅನ್ನೋದು ಕಿರ್ಚ್ತಾ ಇರ್ತಾರೆ ಓ ಅಂತ ಹೇಳಿ. ಸೊ ಅದೆಲ್ಲ ಇದ್ದಾಗ ನಮ್ಗೆ ಇನ್ನೂ ಒಂದು ಹುಮ್ಮಸ್ ಬರುತ್ತೆ, ಡಾನ್ಸ್ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸಸ್ ಇಟ್ಸ್ ಲೈಕ್ ಆಲ್ವೇಸ್ ದೇರ್. ಇನ್ನೂ ನಾವು ಕಂಟಿನ್ಯೂ ಆಗ್ತಿದ್ದೀವಿ. ಸೊ ಅದೆಲ್ಲ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ಆಗಿರ್ಬೋದು, ಈಗ ರಿಯಾಲಿಟಿ ಶೋಸ್ ಹೋದಾಗ ಜಡ್ಜಸ್ ಕಡೆಯಿಂದ ಬರುವಂತ ಅಪ್ರಿಸಿಯೇಷನ್ ಆಗಿರ್ಬೋದು. ಸೊ ನಾನು ಮಯೂರಿ ಮ್ಯಾಮ್ ಲಾಸ್ಟ್ ಮಾಸ್ಟರ್ ಡಾನ್ಸರ್ ಅಲ್ಲಿ ಒಂದ್ಸತಿ ಹೇಳಿದ್ರು, 5 years from now you will be the one of the best dancers that Karnataka will produce to India ಅಂತ ಹೇಳಿ. ನೀವು ಮಯೂರಿ ಅವರ ಹೆಸರನ್ನ ಹೇಳಿದ್ರಿ, ಈಗ ನಮ್ಗೆ ನಿಮ್ಮನ್ನ ನೋಡ್ಬೇಕಾದ್ರೆ ಆಲೋಚನೆ ಬಂತು, ಮಯೂರಿ ಏನಿದ್ದಾರೆ ಅವರಿಗೆ ತುಂಬಾ ಹೋಲಿಕೆ ಆಗ್ತಿದೆ, ಅಥವಾ ಅವರು ಜಡ್ಜ್ ಮಾಡುವಂತ ರೀತಿ ಆಗಿರ್ಬೋದು, ಅದನ್ನೆಲ್ಲ ಒಂದು ಅಪ್ರಿಶಿಯೇಟ್ ಮಾಡುವಂತ ರೀತಿ, ಅಂತದೇ ಒಂದು ಹಾವಭಾವ ನಿಮ್ಮಲ್ಲೂ ಕೂಡ ಕಾಣಿಸ್ತಾ ಇದೆ. ಅವ್ರು ಹೇಳಿದ ಹಾಗೆ ನೀವು ಕೂಡ ಅಂತದೇ ಒಂದು ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳ್ಬೋದು. ಎಸ್, ಈಗಾಗಲೇ ಹೇಳಿದ್ರಿ ಜಡ್ಜಸ್ ಕುರಿತಾಗಿ ನೀವು ಮಾತನಾಡ್ತಾ ಇದ್ರಿ. ಸೊ ಕುಣಿಯೋಣ ಬಾರಕ್ಕೆ ಬಂದಾಗ ಜಡ್ಜಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು, ಅಥವಾ ಅಲ್ಲಿ ಯಾವ ರೀತಿ ಪಾರ್ಟಿಸಿಪೇಷನ್ ಅಥವಾ ಯಾವ ರೀತಿ ಪ್ರಿಪರೇಷನ್ ಅನ್ನುವಂಥದ್ದು ನಡೀತಾ ಇತ್ತು ಅಂತ? ನಮಗೆ ಕುಣಿಯೋಣ ಬಾರದಲ್ಲಿ ಜಡ್ಜಸ್ ಆಗಿದ್ದು ಒಂದು ಛಾಯಾ ಸಿಂಗ್ ಮ್ಯಾಮ್, ಇನ್ನೊಂದು ಮಾಧುರ್ ಶ್ರೀನಿವಾಸ್ ಸರ್. ಮಾಧುರ್ ಶ್ರೀನಿವಾಸ್ ಸರ್ ವಾಸ್ ವೆರಿ ಪರ್ಟಿಕ್ಯುಲರ್ ಡಾನ್ಸ್ ಹೇಗಿರ್ಬೇಕು ಅಂತ. ಛಾಯಾ ಸಿಂಗ್ ಮ್ಯಾಮ್, ಶಿ ವಾಸ್ ಪರ್ಟಿಕ್ಯುಲರ್ ಬಟ್ ಶಿ ವಾಸ್ ವೆರಿ ಫ್ರೆಂಡ್ಲಿ. ಮಕ್ಕಳೊಟ್ಟಿಗೆ ಶಿ ವಾಸ್ ಲೈಕ್ ಬಬ್ಲಿ ಕೈಂಡ್ ಆಫ್. ಸೊ ನಮಗೆ ಆ ಒಂದು ಡಿಫ್ರೆಂಟ್ ಅಂದ್ರೆ ಒಬ್ರು ತುಂಬಾ ಬಬ್ಲಿ ಕೈಂಡ್ ಆಫ್, ಇನ್ನಿಬ್ರು ಸ್ಟ್ರಿಕ್ಟ್ ಇದಾರೆ. ಸೊ ವಿ ಹ್ಯಾವ್ ಟು ಡಾನ್ಸ್ ವೆಲ್ ಆಲ್ಸೋ. ಸೊ ಆ ತರ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು ಇಬ್ರು ಕೂಡ. ಸೊ ಅವ್ರ ಸಪೋರ್ಟ್ ಕೂಡ ಮಿಡ್ಲ್ ಅಲ್ಲಿ ಬಂದು ಮಾತಾಡೋದಾಗ್ಲಿ, ನಮ್ಮ ಹತ್ರ ಮಕ್ಳ ಹತ್ರ ಬಂದು ಚೆನ್ನಾಗಿ ಮಾಡಿದ್ರ, ಎಂಕರೇಜ್ ಮಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು, ಎಲ್ಲ ಚೆನ್ನಾಗಿತ್ತು. ಅದೇ ಡಾನ್ಸ್ ತಪ್ಪಾದ್ರೆ ಕ್ರಿಟಿಸೈಸ್ ಕೂಡ ಮಾಡ್ತಿದ್ರು. ಸೊ ಇಟ್ ವಾಸ್ ಲೈಕ್ ಅಮೇಝಿಂಗ್. ಜಡ್ಜಸ್ ಅಲ್ಲಿ ತುಂಬಾ ಚೆನ್ನಾಗಿದ್ರು ಇಬ್ರು ಕೂಡ. ಅಂದ್ರೆ ಆಗ ತುಂಬಾ ಚಿಕ್ಕ ವಯಸ್ಸು ನಿಮ್ದು, ಯಾವತ್ತಾದ್ರೂ ಹತ್ತಿದ್ದೀರಾ ತುಂಬಾ ಕಷ್ಟ ಆಗ್ತಾ ಇದೆ, ಯಾರಾದ್ರೂ ಬೈದ್ರು ಅನ್ನುವಂತ ವಿಚಾರವಾಗಿ ಏನಾದ್ರು? ಇಲ್ಲ, ನಾನು ಹಾಗೆ ಯಾವತ್ತೂ ಅಳ್ಳಿಲ್ಲ. ನಂದು ಅಪ್ಪ ಯಾವಾಗಲೂ ಏನಾದ್ರು ನಮಗೆ ಹೊಡೆದ್ರೆ, ಡಾನ್ಸ್ ಮಾಡ್ಬೇಕಾದ್ರೆ ತಪ್ಪಾಯ್ತು ಅಂತ ಏನಾದ್ರು ಆ ಟೈಮಲ್ಲಿ ಮಾತ್ರ ಅಳ್ತೆ. ನಂದು ಇನ್ನೊಂದು ಪ್ರಾಬ್ಲಮ್ ಇತ್ತು, ಅಂದ್ರೆ ನಾನೀಗ ಮೊದಲು, ಈಗ ಅಲ್ಲ, ಚಿಕ್ಕವಳಿರ್ಬೇಕಾದ್ರೆ ದಟ್ ಈಗ ಒಂದ್ಸತಿ ಕಲ್ಸಿದ್ರೆ ನಂಗೆ ಅದು ಅಲ್ಲೇ ಬಂದ್ಬಿಡ್ಬೇಕು ಅಂತ, ಅಲ್ಲೇ ಬರ್ಬೇಕು ನಂಗೆ ಸ್ಟೆಪ್ ಅಂತ. ಸೊ ಆಗ ನಾನು ಅಳ್ತಾ ಇದ್ದೆ. ಆಗ ಅಪ್ಪ ಬೈದು ಏನ್ ಅದಷ್ಟು ಬೇಗ ಬರುತ್ತಾ ಅಂತ ಹೇಳಿ. ಅದಾದ್ಮೇಲೆ ಅದು ಕಮ್ಮಿ ಆಗ್ತಾ ಹೋಯ್ತು. ಈಗ ಅಂತೂ ಅದೆಲ್ಲ ಇಲ್ಲ. ಬಟ್ ಚಿಕ್ಕವಳಿರ್ಬೇಕಾದ್ರೆ ಆ ಟೈಪ್ ನಾನು ಹತ್ತಿದ್ದೆ, ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ನಾನು ಅಳ್ಳಿಲ್ಲ. ಎಸ್ ಜ್ಞಾನ ಅವರೇ, ಒಂದು ವಿಚಾರ ಈಗಾಗಲೇ ನೀವು ಹೇಳಿದ್ರಿ, ಈಗಲೇ ಬರಬೇಕು ನಂಗೆ ಆ ಸ್ಟೆಪ್, ಅಥವಾ ಈಗಲೇ ನಾನು ಅದನ್ನ ಅಟೆಂಡ್ ಮಾಡಬೇಕು ಅನ್ನುವಂಥ ವಿಚಾರ. ಆದರೆ ಈಗ ಪ್ರೆಸೆಂಟ್ ಸಿಚುವೇಶನ್ ನೀವು ಕೂಡ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೀರಾ, ಮಕ್ಕಳಿಗೆ ಟೀಚ್ ಮಾಡ್ತಾ ಇದ್ದೀರಾ, ಈ ಕುರಿತಾಗಿ ಕೂಡ ನಾವು ಮಾತನಾಡೋಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ಒಬ್ಬ ಪರ್ಫೆಕ್ಟ್ ಡ್ಯಾನ್ಸರ್ ಅಂತ ಯಾವಾಗ ಒಬ್ಬ ವ್ಯಕ್ತಿ ಕರೆಯಲ್ಪಡ್ತಾರೆ ಅಂತ ನಿಮ್ಮ ಪ್ರಕಾರ? ಯಾವಾಗ ಅನ್ಸ್ಕೊಳ್ತಾರೆ ಇವನೊಬ್ಬ ಪರ್ಫೆಕ್ಟ್ ಡ್ಯಾನ್ಸರ್ ಆಗಿರ್ಬೋದು, ಅಥವಾ ನೃತ್ಯ ಪಟು ಅಂತ ಯಾವಾಗ ಕರೆಸಿಕೊಳ್ತಾರೆ ಜ್ಞಾನ ನಿಮ್ಮ ಪ್ರಕಾರ? ಪರ್ಫೆಕ್ಟ್ ಡ್ಯಾನ್ಸರ್ ಅಂತ ಐ ಡೋಂಟ್ ನೋ, ಯಾವತ್ತೂ ಹೇಳಲಿಕ್ಕೆ ಆಗುದಿಲ್ಲ ಅನ್ಸುತ್ತೆ. ಯಾಕಂದ್ರೆ
ಅವರಲ್ಲಿ ಇನ್ನೂ ಎಷ್ಟೋ ಕಲೀಲಿಕ್ಕೆ, ಅವ್ರು ಇನ್ನೂ ಎಷ್ಟು ಕಲೀಲಿಕ್ಕೆ ಇರ್ಬೋದು. ಸೊ ಯಾರು ಪರ್ಫೆಕ್ಟ್ ಡಾನ್ಸರ್ ಅಂತ ಯಾರಿಗೂ ಹೇಳಕ್ ಆಗಲ್ಲ ಅಂತ ನನ್ನ ಪ್ರಕಾರ. ಯಾಕಂದ್ರೆ ನಾವ್ ಎಷ್ಟು ಕಲಿತೀವೋ ನಾವ್ ಅಷ್ಟೇ ದೊಡ್ಡವ್ರಾಗ್ತೀವಿ, ಬಿಟ್ರೆ ನಾವು ಪರ್ಫೆಕ್ಟ್ ಆಗೋ ತುಂಬಾ ಕಷ್ಟ ಇದೆ ಅನ್ಸುತ್ತೆ. ಡಾನ್ಸ್ ಅಲ್ಲಿ ಕಮ್ಮಿ ಆಗೋದಿಲ್ಲ, ಏನಾದ್ರೂ ಏನೋ ಒಂದ್ ಚಿಕ್ಕದಿರುತ್ತೆ. ಸೊ ಪರ್ಫೆಕ್ಟ್ ಅಂತ ಹೇಳೋಕ್ಕಿಂತ ಶಿ ಇಸ್ ಲರ್ನಿಂಗ್, ಶಿ ಇಸ್ ಲೈಕ್ ಗ್ರೋಯಿಂಗ್ ಅಂತ ಹೇಳ್ಬೋದು ಅಷ್ಟೇ. ಅಂದ್ರೆ ಲೂಪೋಲ್ಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ, ಅದನ್ನ ಸರಿಪಡಿಸಿಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾವತ್ತಾದ್ರೂ ನಿಮ್ಮ ಪ್ರೋಗ್ರಾಮ್ ಆದ ನಂತರ ಆ ಒಂದು ವಿಜುವಲ್ಸ್ ಅನ್ನ ನೋಡುವಂತ ಕೆಲಸವನ್ನ ಮಾಡಿದ್ದೀರಾ? ಅಂದ್ರೆ ನಾನು ಇಲ್ಲಿ ತಪ್ಪು ಮಾಡಿದೆ, ಇಲ್ಲಿ ಎಡವಿದೆ ಅನ್ನುವಂತ ಒಂದು ವಿಚಾರ. ಹೌದೌದು, ಮಾಡಿದೀವಿ. ಈಗ ಇನ್ ಕೇಸ್ ನಾವು ರಿಯಾಲಿಟಿ ಶೋಸಿಗೆ ಹೋದಾಗ ಪ್ರೀವಿಯಸ್ ನಮ್ದು ಶೋ ಡಾನ್ಸ್ ಪರ್ಫಾರ್ಮೆನ್ಸ್ ವಿಡಿಯೋ ನೋಡಿ, ಎಸ್ಪೆಷಲಿ ರೀಸೆಂಟ್ ಆಗಿ ಮಾಸ್ಟರ್ ಡಾನ್ಸರಿಗೆ ಹೋದಾಗ, ಸೊ ನನ್ನ ಪಾರ್ಟ್ನರ್, ಸೊ ಅವಳಿಗೆ ಹೇಳ್ಬೇಕು ನಾನು ಏನ್, ಯಾಕಂದ್ರೆ ನನ್ನ ಗುರು, ನಾನು ಅವಳ ಗುರು. ಸೊ ಅವಳ ಮಿಸ್ಟೇಕ್ಸ್ ನಾನು ಹೇಳ್ಬೇಕಾಗ್ತದೆ, ತೋರಿಸಿ ನೋಡಿ ಇದು ಮಿಸ್ಟೇಕ್ ಆಗಿದೆ, ಅದ್ ಮಾಡಬಾರ್ದು ಅಂತ. ಈವನ್ ಪ್ರಾಕ್ಟೀಸ್ ಸೆಷನ್ಸ್ ಅಲ್ಲಿ ಕೂಡ ನಾವು ನಮ್ದು ವಿಡಿಯೋಗ್ರಾಫ್ ಮಾಡಿ, ನಮ್ದು ವಿಡಿಯೋ ತೆಗೆದು ನಾನು ತೋರಿಸ್ತಿದ್ದೆ, ನೋಡಿ ಇದು ಮಿಸ್ಟೇಕ್ ಆಗಿದೆ, ನಾನು ನೋಡ್ಕೊಳ್ತಿದ್ದೆ ನನ್ನ ಮಿಸ್ಟೇಕ್ ಎಲ್ಲೆಲ್ಲ ಆಗಿದೆ, ನಾನು ಎಲ್ಲಿ ಕರೆಕ್ಟ್ ಮಾಡ್ಕೊಳ್ಬೇಕು ಅಂತ. ಸೊ ಅದು ಯಾವಾಗ್ಲೂ ಇದ್ದೇ ಇರ್ತದೆ, ವಿಡಿಯೋ ನೋಡಿ ಕರೆಕ್ಷನ್ಸ್. ಅಥವಾ ವಿಡಿಯೋಕ್ಕಿಂತ ಆಕ್ಚುಲಿ ಇಫ್ ಸಮ್ವನ್ ಇಸ್ ದೇರ್ ಟು ಕ್ರಿಟಿಸೈಸ್ ಯು, ನಿಮ್ದು ಅಲ್ಲಿ ಮಿಸ್ಟೇಕ್ ಆಗಿದೆ. ಸೊ ನನ್ನ ಅಪ್ಪ ಆ ಕೆಲಸ ಯಾವಾಗ್ಲೂ ಮಾಡ್ತಿರ್ತಾರೆ, ಹಿ ಇಸ್ ಆಲ್ವೇಸ್ ದೇರ್, ಈಗ್ಲೂ ಮಾಡ್ತಾರೆ, ಈಗ್ಲೂ ಇರ್ತಾರೆ. ಸೊ ನಮ್ಮ ಟೀಮ್ ಎಲ್ಲ ಮೇನ್ ಇನ್ಚಾರ್ಜ್ ಆಗಿ, ಡೈರೆಕ್ಟರ್ ಆಗಿ ತಗೊಳ್ಳೋದು ನನ್ನ ಅಪ್ಪ. ಸೊ ಅವರೆಲ್ಲ ಈಗ್ಲೂ ಫಾರ್ಮೇಶನ್ಸ್ ಆಗ್ಲಿ ಅದಾಗ್ಲಿ, ಅದು ತಪ್ಪಾಗಿದೆ, ನಿಮ್ದು ಅದು ತಪ್ಪಾಗಿದೆ, ನೆಕ್ಸ್ಟ್ ಪ್ರೋಗ್ರಾಮ್ ಹಾಗೆ ಮಾಡಬಾರ್ದು, ಎಲ್ಲರಿಗೂ ನನ್ನ ಅಪ್ಪ ಇದ್ದಾರೆ. ಸೊ ವಿಡಿಯೋಗ್ರಾಫ್ ಇಸ್ ಒನ್ ಮೋರ್ ವೇ ಆಫ್ ಸೀಯಿಂಗ್ ಯೋರ್ ಮಿಸ್ಟೇಕ್ಸ್. పాడిగా పాడిలేలే బొబ్బెలే లేలే పాడిగా పాడినల్లి దోడనమ్మ ರಾಜಗಾಲಗ ಪಾಡಿಯಲ್ಲಿ ಮೋಜು ನೋಡ ಎಂತ ಚಂದಗ ಇನ್ನೊಂದು ವಿಚಾರ, ಎಲ್ಲೋ ಒಂದು ಕಡೆ ಒಂದು ಸಾಧನೆಯನ್ನ ಮಾಡಬೇಕು ಅಥವಾ ಗೆಲ್ಲಬೇಕು ಅನ್ನುವಂಥ ಛಲ ಎಷ್ಟರ ಮಟ್ಟಿಗೆ ಇರುತ್ತೋ, ಬೆಂಬಲ ಅನ್ನುವಂಥದ್ದು ಕೂಡ, ಮೋಟಿವೇಶನಲ್ ಸಪೋರ್ಟ್ ಅನ್ನುವಂಥದ್ದು ಕೂಡ ತುಂಬ ಮುಖ್ಯ. ನಿಮ್ಮ ಪೇರೆಂಟ್ಸ್ ನಿಮಗೆ ಸಪೋರ್ಟ್ ಮಾಡಿದ್ದಾರೆ, ಬೆಂತಟ್ಟಿದ್ದಾರೆ, ಎಲ್ಲದರ ಕುರಿತಾಗಿ ನೀವು ಮಾತನಾಡ್ತಾ ಇದ್ರಿ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಆಗಿನ ನಿಮ್ಮ ಟೀಚರ್ಸ್ಗಳಾಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಯವರಾಗಿರ್ಬೋದು, ಯಾವ ರೀತಿ ಒಂದು ಸಪೋರ್ಟ್ ಅನ್ನ ಕೊಡ್ತಾ ಇದ್ರು ನಿಮಗೆ ಅಂತ? ಫಸ್ಟ್ ನಾನು ಮೆನ್ಷನ್ ಮಾಡಬೇಕು, ಆಬ್ವಿಯಸ್ಲಿ ಅಪ್ಪ ಅಮ್ಮ ನಿಮ್ಗೆ ಹೇಳಿದ್ದೀನಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ಸೊ ದೇವ್ ಸ್ಯಾಕ್ರಿಫೈಸ್ಡ್ ಅ ಲಾಟ್ ಫಾರ್ ಮೀ. ನಂಗೆ ಎಲ್ಲಾ ರೀತಿಯ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ. ಹೇಳಲಿಕ್ಕೆ ಆಗೋದಿಲ್ಲ, ಇವತ್ತು ಮುಗಿದಿಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರೆ. ಸೆಕೆಂಡ್ಲಿ ನನ್ನ ಸ್ಕೂಲ್, ಯಾಕಂದ್ರೆ ಹೇಳಿದ್ನಲ್ಲ ಕುಣಿನೂ ಬರೋದ್ರೆ ನಾನು ಸ್ಕೂಲಿಗೆ ಹೋಗಿದ್ದೆ ನಾನು ಸೆಪ್ಟೆಂಬರ್ ಅಂಡ್ ಮಾರ್ಚ್ ಅಲ್ಲಿ. ಅಟೆಂಡೆನ್ಸ್ ಶಾರ್ಟೇಜ್ ಆಗಿತ್ತು ನನಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಬಟ್ ಆ ಟೈಮ್ ನನ್ನ ಸ್ಕೂಲ್ ನನಗೆ ತುಂಬಾ ಸಪೋರ್ಟ್ ಮಾಡಿದೆ. ಆಗ ನಾನು ಕೆನರಾ ಉರ್ವದಲ್ಲಿದ್ದೆ. ಟೀಚರ್ಸ್ ಆಗಿರ್ಲಿ, ಇನ್ಸ್ಟಿಟ್ಯೂಷನೇ ಆಗಿರ್ಲಿ, ಇಟ್ಸ್ ಓಕೆ ಅವಳು ಎಕ್ಸಾಮ್ ಮಾತ್ರ ಬರ್ಲಿ ಪರವಾಗಿಲ್ಲ, ನಾವು ಮುಂದೆ ಕಳಿಸ್ತೇವೆ ಪರವಾಗಿಲ್ಲ ಅಂತ. ಸೊ ಸ್ಕೂಲ್ ಟೀಚರ್ಸ್, ನನ್ನ ಫ್ರೆಂಡ್ಸ್ ಕೂಡ ಹಾಗೆ ನೋಟ್ಸ್ ಕೊಡೋದು. ನಾನು ನೋಟ್ಸ್ ಮಿಸ್ ಮಾಡ್ತೀನಿ ಅಷ್ಟು. ಸೊ ನನ್ನ ಅಮ್ಮನಿಗೆ ನೋಟ್ಸ್ ಕೊಟ್ಟು, ಆಂಟಿ ಇದು ಬರಿಬೇಕಾ ಆಂಟಿ, ಹಾಗೀಗೆಲ್ಲ ಎಲ್ಲ ವಿಷಯ ನನ್ನ ಅಮ್ಮನಿಗೆ ಹೇಳ್ತಿದ್ರು. DIDಗೆ ಹೋದಾಗ ಆಬ್ವಿಯಸ್ ನಾನೇ ನನ್ನ ನೋಟ್ಸ್ ಬರಿಬೇಕಾಗಿತ್ತು. ಇವನ್ ಇಫ್ ಐ ವಾಸ್ ದೇರ್, ನಾನು ಬರಿಬೇಕಾಗಿತ್ತು ನನ್ನ ನೋಟ್ಸ್. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಸೆಂಡ್ ಮಾಡ್ತಿದ್ರು ನೋಟ್ಸ್, ಇದು ಇದೆ, ಇದು ಓದ್ಕೋ, ಅದು ಮಾಡ್ಕೋ ಅಂತ. ಫ್ರೆಂಡ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸ್ಕೂಲ್ ಫ್ರೆಂಡ್ಸ್ ನಂಗೆ ಎಲ್ಲಾ ರೀತಿಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾರು ನನಗೆ ಅಂದ್ರೆ ಸಪೋರ್ಟ್ ಮಾಡ್ಲಿಲ್ಲ ಹಾಗೆ ಏನು ನನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲ ಇದ್ದವ್ರ ಫ್ಯಾಮಿಲಿ ಆಗಿರ್ಬೋದು, ಎವ್ರಿಬಡಿ ವಾಸ್ ವೆರಿ ಸಪೋರ್ಟಿವ್. ಸೊ ಆ ವಿಷಯದಲ್ಲಿ ಐ ಆಮ್ ವೆರಿ ಲಕ್ಕಿ. ಅಂದ್ರೆ ಇಷ್ಟೆಲ್ಲ ಪಾರ್ಟಿಸಿಪೇಟ್ ಮಾಡಿದ ನಂತರ, ಗೆದ್ದ ನಂತರ ಸೆಲೆಬ್ರಿಟಿ ಫೀಲ್ ಅನ್ನುವಂಥದ್ದು ಬಂದೇ ಬರುತ್ತೆ, ಅಥವಾ ಜನರು ಕೂಡ ಸೆಲೆಬ್ರಿಟಿ ತರನೇ ನೋಡ್ತಾರೆ ಅನ್ನುವಂಥದ್ದು, ಅಂದ್ರೆ ಅಭಿಮಾನವನ್ನ ತೋರಿಸ್ತಾರೆ, ಆ ಪ್ರೀತಿಯನ್ನ ತೋರಿಸ್ತಾರೆ. ಸೊ ಇದೆಲ್ಲ ಕೂಡ ನಿಮ್ಗೆ ಬಂದಾಗ ಯಾವ ರೀತಿ ಇದನ್ನ ಸ್ವೀಕಾರ ಮಾಡಿದ್ರಿ, ಅಥವಾ ಯಾವ ರೀತಿ ಫೀಲ್ ಆಗ್ತಾ ಇತ್ತು ನಿಮ್ಗೆ ಅಂತ? ಫಸ್ಟ್ ನನ್ಗೆ ಆಕ್ಚುಲಿ ಆ ತರ ಫೀಲ್ ಆಗಿದ್ದು ಅಂತ ಹೇಳಿದ್ರೆ ಕುಣಿಣು ವಾರ ಆದ ನಂತರ. ಈ ತರ ಗದಗ್, ಚಿತ್ರದುರ್ಗ ಅಲ್ಲೆಲ್ಲ ಪ್ರೋಗ್ರಾಮ್ಸ್ ಕೊಡ್ಲಿಕ್ಕೆ ಹೋದಾಗ ಜನ ಓಡ್ಕೊಂಡ್ ಬರ್ತಿದ್ರು, ಆಟೋಗ್ರಾಫ್ ಕೊಡಿ ಮ್ಯಾಮ್. ಆಗೆಲ್ಲ ಫೋಟೋಗ್ರಾಫ್ ಅಂತ ಏನಿರ್ಲಿಲ್ಲ, ಆಟೋಗ್ರಾಫ್ ಕೊಡಿ ಮ್ಯಾಮ್, ಆಟೋಗ್ರಾಫ್ ಕೊಡಿ ಅಂತ. ನಾನಾಗ 7 ವರ್ಷ, ನನಗೆ ಆಟೋಗ್ರಾಫ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ.
ಸೊ ಅಮ್ಮ ಹೇಳಿದ್ರು ಹೆಸರು ಬರಿಬೇಕಂತೆ. ಹೆಸರು ಅವರ ಕೆಲವರೆಲ್ಲ ಕೈಯಲ್ಲಿ ಬರೀರಿ ಅಂತ. ಸೊ ಹಾಗೆ ತುಂಬಾ ಆ ಟೈಮಲ್ಲಿ ತುಂಬಾ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ಏನಾಗ್ತದೆ ನನ್ನ ಹತ್ರ ಇಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು. ದರ್ ವಾಸ್ ಒನ್ ನೈಸ್ ಎಕ್ಸ್ಪೀರಿಯನ್ಸ್, ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಏನೋ ಅದು. ಸೊ ಅದಾದ್ಮೇಲೆ DIDಗೆ ಹೋದಾಗ್ಲೂ ಕೂಡ ಹಾಗೆ ಫೇಸ್ಬುಕ್ ಆಪ್ ಆಪರೇಟ್ ಮಾಡ್ತಿದ್ರು. ಸೊ ಆಗ ಎಷ್ಟು ಜನ ಫಾಲೋವರ್ಸ್ ಬಂದ್ರು, ಅದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎಷ್ಟು ಜನ ಫಾಲೋವರ್ಸ್ ಇದಾರೆ, ಎಷ್ಟು ಜನ ಫ್ಯಾನ್ಸ್ ಇದಾರೆ ಅಂತ ಅನ್ಸುತ್ತೆ. ಸೊ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಈಗ ಹೋದಾಗ ಪ್ರೋಗ್ರಾಮ್ಸಿಗೆ ಹೋದಾಗ ಮ್ಯಾಮ್ ಒಂದು ಫೋಟೋ ಮ್ಯಾಮ್ ಅಂತ ಹೇಳಿದಾಗ ಏನೋ ವಾವ್, ಲೈಕ್ ಖುಷಿ ಆಗುತ್ತೆ. ಸೊ ಹೀಗೆ ಇದು ಈ ತರ ಮುಂದೆ ಹೋಗ್ಬೇಕು. ಐ ವಾಂಟ್ ಟು ಬಿ ನೋನ್ ಇಂಟರ್ನ್ಯಾಷನಲ್ ಅಂತ ನನ್ನ ಆಸೆ. ಓಕೆ ಅಂದ್ರೆ ಈಗ ಕುಣಿಯೋಣ ಬಾರ ಆದ ನಂತರ ನೀವು DIDಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ. ಅದಾದ ನಂತರ ಮತ್ತೆ ಮಾಸ್ಟರ್ ಡ್ಯಾನ್ಸರ್ ಅನ್ನುವಂಥ ಒಂದು ವಿಚಾರ. ಸೊ ನಿಮ್ಮ ಪ್ರಕಾರ ಸಾಧನೆ ಅನ್ನುವಂಥದ್ದು ಹರಿಯುವ ನೀರಿನ ತರ ಇರಬೇಕು ಅನ್ನುವಂಥದ್ದು, ನಿಲ್ಬಾರ್ದು, ನೀರಾಗಬಾರ್ದು. ಸೊ ಇನ್ನು ಮುಂದಕ್ಕೆ ಯಾವ ರೀತಿಯ ಒಂದು ಆಸೆ ಇದೆ ನಿಮ್ಗೆ ಅಂತ? ಈಗ ಮಾಸ್ಟರ್ ಡಾನ್ಸರ್ ಮುಗಿಸಿದ ನಂತರ ನಂದು ಫಸ್ಟ್ ಆಫ್ ಆಲ್ ನಂಗೆ ಭರತನಾಟ್ಯಂ ಅಲ್ಲಿ MA ಮುಗಿಸ್ಬೇಕು ಅಂತ ಒಂದು ಆಸೆ ಇದೆ. ಅಂಡ್ ಇಂಟರ್ನ್ಯಾಷನಲಿ ನಾನು ಪರ್ಫಾರ್ಮ್ ಮಾಡಬೇಕು, ಎಲ್ಲ ಕಡೆ ಹೋಗಿ ಪರ್ಫಾರ್ಮ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಸೊ ಅದಕ್ಕೆ ನನ್ನ ನೆಕ್ಸ್ಟ್ ಏಮ್. ಆದ್ರೆ ಸಾಧ್ಯ ಆದ್ರೆ ನ್ಯಾಷನಲ್ ಚಾಲೆಂಜ್ ಅಲ್ಲಿ ಏನಾದ್ರು ಒಂದು ಒಳ್ಳೆ ಅಪಾರ್ಚುನಿಟಿ ಸಿಕ್ಕಿದ್ರೆ ಐ ವುಡ್ ಲೈಕ್ ಟು ಗೋ. ಬಟ್ ಅಲ್ಲಿ ಹೋಗ್ಲಿಕ್ಕೆ ನಾನು ಇನ್ನೂ ಟ್ರೈನಿಂಗ್ ಮಾಡಬೇಕು. ನಾನು ಈಗ ಇಲ್ಲ, ಇನ್ನೂ ಟ್ರೈನಿಂಗ್ ಮಾಡಿ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದ್ರೆ ಐ ಹ್ಯಾವ್ ಟು ಗೋ ಟು ಸಮ್ ಲೆವೆಲ್ ಅಂಡ್ ದೆನ್ ಐ ಹ್ಯಾವ್ ಟು ಕಮ್ ಬ್ಯಾಕ್. ನನಗೆ ಅದೊಂದು ಆಸೆ ಇದೆ. ಹೋದ್ರೆ ಕೂಡ ಒಂದು ಆವ್ರೇಜ್ ಅಲ್ಲ, ಒಂದು ಲೆವೆಲಿಗೆ ಹೋಗಿ ನಾನು ಬರಬೇಕು ಅಂತ ಒಂದು ಆಸೆ. ಸೊ ನೆಕ್ಸ್ಟ್ ಇಸ್ ನ್ಯಾಷನಲ್, ದೆನ್ ಅಗೇನ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಐ ವಾಂಟ್ ಟು. ಫಿಲ್ಮ್ ಅಲ್ಲಿ ಆಕ್ಟ್ ಮಾಡುವಂತ ಆಸೆ ಏನಾದರೂ ಹೊಂದಿದ್ದೀರಾ? ಫಿಲ್ಮ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಇಲ್ಲ, ಬಟ್ ನನ್ನದು ಏಮ್ ಅದಲ್ಲ. ಐ ಹ್ಯಾವ್ ಗಾಟ್ ಆಫರ್ಸ್. ನನಗೆ ಸ್ಯಾಂಡಲ್ವುಡ್ ಇಂದ ತುಂಬಾ ಆಫರ್ಸ್ ಬಂದಿದೆ, ಸೀರಿಯಲ್ ಆಗ್ಲಿ ಫಿಲ್ಮಿಗಾಗ್ಲಿ. ಬಟ್ ಆ ಟೈಮಲ್ಲಿ ನಾನು ಸೆಕೆಂಡ್ PUC ಫಸ್ಟ್ PUC ಇದ್ದೆ. ಸೊ ಅಪ್ಪ ಅಮ್ಮ ಇಲ್ಲ ಹೇಳಿದ್ರು, ಎಜುಕೇಶನ್ ಮುಗಿಲಿಲ್ಲ ಅಂತ ಹೇಳಿ ಇಲ್ಲ ಹೇಳಿದ್ರು. But offers, in case a very good opportunity, if it comes up, maybe I would like to go. That's a new, ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನನಗೆ. ಬರೀ ಡಾನ್ಸ್ ಅಲ್ಲದೆ ಫಿಲ್ಮ್ ಶೂಟಿಂಗ್ ಹೇಗಿರುತ್ತೆ, maybe I'd like to go. ಮೇಬಿ ನಿಮ್ಮ ಆಸೆ ಅನ್ನುವಂಥದ್ದು ಕೂಡ ಆದಷ್ಟು ಬೇಗ ಈಡೇರಲಿ ಅನ್ನುವಂಥದ್ದು ಕೂಡ ಆಸೆ. ಇನ್ನೂ ಕೂಡ ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾತನಾಡೋದಕ್ಕಿದೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರು, ಈಗಾಗಲೇ ಜ್ಞಾನ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ವಿಚಾರಗಳ ಕುರಿತಾಗಿ ಅವರ ಹತ್ರ ಕೇಳೋದಕ್ಕೆ ಬಾಕಿ ಇದೆ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಎಸ್ ವಿರಾಮದ ಬಳಿಕ ಮತ್ತೆ ನಾಟ್ಯ ಮಯೂರಿ ಜ್ಞಾನ ಐತಾಳ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಈಗಾಗಲೇ ಜ್ಞಾನ ಐತಾಳ್ ಅವರು ಸಾಕಷ್ಟು ವಿಚಾರಗಳ ಕುರಿತಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ವಿಚಾರಗಳ ಕುರಿತಾಗಿ ಅವರ ಹತ್ರ ಮಾತನಾಡೋದಕ್ಕಿದೆ. ಇವತ್ತು ಗಣೇಶ ಚತುರ್ಥಿ ವಿಶೇಷ ದಿನ. ಸೊ ಇವತ್ತಿನ ಈ ಒಂದು ದಿನ ಏನಿದೆ ಹಾಗೂ ಜ್ಞಾನ ಐತಾಳ್ ಅವರ ಒಂದು ಜೀವನದ ಒಂದು ಮಹತ್ತರವಾದ ದಿನ ಅಂತಾನು ಹೇಳ್ಬೋದು. ಯಾಕಂದ್ರೆ ಕೇವಲ ನೃತ್ಯವನ್ನ ತಮಗೆ ಮಾತ್ರ ಸೀಮಿತವಾಗಿರಿಸದೆ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಕೂಡ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಹಾಗಾದ್ರೆ ಏನು ಇವತ್ತಿನ ದಿನ ಮತ್ತು ಇವರಿಗಿರುವಂತಹ ಒಂದು ಸಂಬಂಧ ಏನು ಅನ್ನುವಂಥದ್ದು ಕುರಿತಾಗಿ ಕೂಡ ಅವ್ರ ಹತ್ರ ಕೇಳಲಿಕ್ಕಿದೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಜ್ಞಾನ ಅವರೇ, ಈಗಾಗಲೇ ನೃತ್ಯ ಅನ್ನುವಂಥದ್ದನ್ನು ತಮ್ಮಲ್ಲಿ ತಾವು ಇಟ್ಟುಕೊಳ್ಳದೆ ಅದನ್ನು ಬೇರೆ ಮಕ್ಕಳಿಗೂ ಕೂಡ ತರಬೇತಿಯನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ. ಈಗ ನೀವೇ ಸ್ವತಃ ಗುರುವಾಗಿದ್ದೀರಾ ಅಂತ ಹೇಳ್ಬೋದು. ಆದರೆ ಇವತ್ತು ಗಣೇಶ ಚತುರ್ಥಿ ವಿಶೇಷ ದಿನ ಅಂತ ಹೇಳ್ಬೋದು. ಇದರೊಂದಿಗೆ ಹೆಜ್ಜೆನಾದ ಅನ್ನುವಂತಹ ಒಂದು ನೃತ್ಯ ತರಬೇತಿಯನ್ನು ನೀಡುವಂತಹ ಒಂದು ಸಂಸ್ಥೆಯನ್ನು ಕೂಡ ನೀವು ತೆರೆದಿದ್ದೀರಾ. ಇದರ ಮೂಲಕ ಮಕ್ಕಳಿಗೆ ತರಬೇತಿಯನ್ನು ಕೂಡ ನೀಡ್ತಾ ಇದ್ದೀರಾ. ಸೊ ಇವತ್ತಿನ ದಿನ ಅನ್ನುವಂಥದ್ದು ನಿಮಗೆ ತುಂಬಾ ವಿಶೇಷವಾಗಿರುವಂಥ ದಿನ ಅಂತಾನು ಹೇಳ್ಬೋದು. ಈ ಕುರಿತಾಗಿ ಏನು ಹೇಳ್ತೀರಾ? ಇವತ್ತಿಗೆ ನಮ್ಮ ಟೀಮ್ ಶುರುವಾಗಿ 8 years ಆಯ್ತು, 8 ವರ್ಷ ಆಯ್ತು. ಸೊ ಅದೊಂದು ದೊಡ್ಡ ದಿನ ಆಬ್ವಿಯಸ್ಲಿ. ಸೊ ಪ್ರತಿ ವರ್ಷ ನಾವು ಹೇಳ್ತಾ ಇರ್ತೇವೆ, ಓಕೆ ನಾನು ಶುರು ಮಾಡಿದ್ದು ನಾನು 5th standard ಅಲ್ಲಿ ನಮ್ಮ ಟೀಮ್ ಅನ್ನ 5th ಚತುರ್ಥಿ ದಿವಸ ಶುರು ಮಾಡಿದ್ದು ನಮ್ಮ ಟೀಮ್ನ ಫಸ್ಟ್ ಪರ್ಫಾರ್ಮೆನ್ಸ್. ಸೊ ಆಗ ಬರೀ 2 dancers ಇದ್ವಿ ಅಷ್ಟೇ. ಪ್ರೆಸೆಂಟ್ಲಿ ವಿ ಆರ್ 15 dancers and plus 5 singers. ಸೊ ಹೀಗೆ ನಾವು ಎಲ್ಲ ಕಡೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತೀವಿ. ಸೊ ನಮ್ಮ ಟೀಮಲ್ಲಿ ಡಾನ್ಸರ್ಸ್ ಎಲ್ಲ ಹುಡುಗಿಯರು. ಸೊ ನಾವು ಪ್ರತಿ ವರ್ಷ ಹೋಗ್ತಿರ್ಬೇಕಾದ್ರೆ 1 ವರ್ಷ ಆಯ್ತು, 2 ವರ್ಷ ಆಯ್ತು ನಾವು ಸೇರಿಲ್ಲ, 8 ವರ್ಷ ಆಗತ್ತೆ ನಮ್ಮ ಟೀಮ್ಗೆ ಅಂತ.
ಸೊ ಇಟ್ಸ್ ದ 8th year of our ಹೆಜ್ಜಿನಾದ ಟೀಮ್. ಅಂದ್ರೆ ಹೆಜ್ಜಿನಾದ ಅನ್ನುವಂಥದ್ದು ಯಾವ ರೀತಿ ಶುರುವಾಯಿತು, ನಿಮಗೆ ಪ್ರೇರಣೆ ಸಿಕ್ಕಿದಂಥ ವಿಚಾರ ಯಾವುದು, ಯಾವ ಒಂದು ಇಂಟೆನ್ಷನ್ ಇಟ್ಟುಕೊಂಡು ಇದನ್ನ ಓಪನ್ ಮಾಡಿದ್ರೆ, ಅಂದ್ರೆ ಮಕ್ಕಳಿಗೆ ತರಬೇತಿಯನ್ನ ನೀಡಬೇಕು ಅಥವಾ ಇದರಲ್ಲಿ ನಾನು ಕೂಡ ಸಾಧನೆ ಮಾಡಬೇಕು, ಕಲಿಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಏನಾದಿತ್ತ, ಯಾವ ರೀತಿ ಶುರುವಾಯಿತು ಅಂತ? ಅಪ್ಪ ಅಮ್ಮನಿಗೆ ಒಂದು ಆಸೆ ಇತ್ತು, ಇವಳು ಕಲಿಸ್ಬೇಕೊಂಡು ಅಪ್ಪ ಅಮ್ಮಂಗೆ ಒಂದು ಆಸೆ ಇತ್ತು. ಸೊ ಕಲಿಸ್ಬೇಕು ಇವಳು ಯಾರಿಗಾದ್ರೂ ಕಲಿಸ್ಬೇಕು ಅಂತ. ಸೊ ಕೇಳಿದ್ರು ಟೀಮ್ ಮಾಡೋಣ, ಏನು ಐಡಿಯಾ ಇದೆಯಾ ಅಂತ. ನನಗೆ ಕಲಿಸ್ಲಿಕ್ಕೆ ನಂಗೆ ತುಂಬಾ ಇಷ್ಟ ಇದೆ. ಸೊ ಲೈಕ್ ಓಕೆ ಕಲಿಸ್ತೀನಿ, ನೋ ಪ್ರಾಬ್ಲಮ್ ಅಂತ. ಬಟ್ ಆ ಟೈಮಲ್ಲಿ ಫಸ್ಟಿಗೆ ಶುರು ಮಾಡಿದಾಗ ಜಾಸ್ತಿ ಜನ ಇರಲಿಲ್ಲ, 2-3 ಮೆಂಬರ್ಸ್ ಅಷ್ಟೇ. ಬಟ್ ಹೋಗ್ತಾ 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 ನಾನು ಕೊರಿಯೋಗ್ರಫಿ ಮಾಡೋದು ನಾನು ಕಲ್ತ್ಕೊಂಡೆ. ಆ ಟೈಮಲ್ಲಿ ನಾನು DID ಹೋಗಿ ಬಂದಿದ್ದಷ್ಟೇ. ಸೊ ಆಗ ನೋಡಿದೆ ನಾನು ಕೊರಿಯೋಗ್ರಫಿ ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬಂದೆ. ಇವರಿಗೆ ಐ ವಾಸ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಆ್ಯಂಡ್ ಸಕ್ಸಸ್ ಆಯಿತು. ಹೇಳ್ಕೊಟ್ಟೆ ಎಲ್ಲರಿಗೂ, ಚೆನ್ನಾಗಾಯ್ತು ಪರ್ಫಾರ್ಮೆನ್ಸ್ ಅದೆಲ್ಲ. ಸೊ ಹಾಗೆ ಟೀಮ್ ಬೆಳೀತಾ ಈಗ ಲೈಕ್ ತುಂಬ ಜಾಸ್ತಿ ಕೊರಿಯೋಗ್ರಫಿ ಮಾಡಿದ್ದೀನಿ. ಸೊ ಡಾನ್ಸ್ ಸ್ಕೂಲ್ಗಿಂತ ಇಟ್ಸ್ ಬಿಕಮ್ ಅ ಟೀಮ್. ನಾವೆಲ್ಲ ಒಂದು ಫ್ಯಾಮಿಲಿ ಆಗಿದ್ದೀವಿ. ಎಲ್ಲ ಕಡೆ ಪರ್ಫಾರ್ಮೆನ್ಸ್, ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಪರ್ಫಾರ್ಮೆನ್ಸ್ಗಳನ್ನು ಕೊಟ್ಟಿದ್ದೀವಿ. ಹಾಗೆ ನಮ್ಮದು ಒಂದು ಈಗ ಶುರುವಾಗಿ 8 ವರ್ಷ ಆಯಿತು. ಸೊ ಇಷ್ಟ ತನಕ ನಾವೊಂದು 5 ಕ್ಯಾನ್ಸರ್ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದೀವಿ. ಸೊ ಅವರ ಏನು ಹೇಳ್ತಾರೆ ಟ್ರೀಟ್ಮೆಂಟಿಗೆ. ಸೊ ಟಿಲ್ ನಾವು 5-6 ಕ್ಯಾನ್ಸರ್ ಪೇಷಂಟ್ಸಿಗೆ, ಮಕ್ಕಳಿಗೆ ಅವ್ರಿಗೆ ಯಾವುದೇ ಒಂದು ಗೌರ್ಮೆಂಟ್ ಏಡ್ ಇರಲ್ಲ, ಏನೂ ಇರಲ್ಲ. ಸೊ ಅಂಥ ಮಕ್ಕಳಿಗೆ ನಾವು ಡಾಕ್ಟರ್ಸನ್ನು ನಾವು ಕಾಂಟ್ಯಾಕ್ಟಲ್ಲಿದ್ದೀವಿ. ಸೊ ಅವರೊಟ್ಟಿಗೆ ಕಾಂಟ್ಯಾಕ್ಟಲ್ಲಿದ್ದೀವಿ ಆ್ಯಂಡ್ ಅಂಥ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದೀವಿ. ಸೊ ದಟ್ಸ್ ಒನ್ ಮೋಟಿವ್ ಆಫ್ ಆರ್ ಟೀಮ್, ನಾಟ್ ಜಸ್ಟ್ ಪರ್ಫಾರ್ಮಿಂಗ್, ಇವನ್ ಹೆಲ್ಪಿಂಗ್ ಸಂಬಡಿ ಅಂತ. ಸೊ ಇಟ್ಸ್ ಗೋಯಿಂಗ್ ಆನ್. ಅಂದ್ರೆ ಆ ಟೈಮಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಆಗಬಹುದು, ನಾನು ಕೂಡ ಮಕ್ಕಳಿಗೆ ತರಬೇತಿಯನ್ನ ಕೊಡ್ತೀನಿ, ಅಂದ್ರೆ ಚಿಕ್ಕ ವಯಸ್ಸು ಅಂತ ಹೇಳ್ಬೋದು. ಸೊ ಯಾವ ರೀತಿ ಒಂದು ಫೀಲ್ ಇತ್ತು ಅಂತ ಮಕ್ಕಳಿಗೆ ತರಬೇತಿಯನ್ನ ಕೊಡಬೇಕು ಅನ್ನುವಂಥ ವಿಚಾರ, ಮಕ್ಕಳು ಹೇಳಿದ ಮಾತನ್ನ ಕೇಳ್ತಾ ಇದ್ರ ಆಗ ಅಂತ? ಆಕ್ಚುಲಿ ನಮ್ಮ ಟೀಮಲ್ಲಿ ನನಗಿಂತ ಚಿಕ್ಕವರು ಅಂತ ಜಾಸ್ತಿ ಗ್ಯಾಪ್ ಯಾರೂ ಇರಲಿಲ್ಲ. ನಾನು ನನ್ನ ಕ್ಲಾಸ್ಮೇಟ್ಸ್ ಅನ್ನ, ನನ್ನ ಸೀನಿಯರ್ಸ್ ಅನ್ನ ಅಂತರನ್ನ ಕೇಳ್ತಿದ್ದೆ, ನಮ್ಮ ಟೀಮ್ ಇದೆ ಬರ್ತೀರಾ ಅಂತ. ಡಾನ್ಸಸ್ ಎಲ್ಲ ಸ್ಕೂಲ್ ಡಾನ್ಸ್ ಅಲ್ಲೆಲ್ಲ ಮಾಡ್ತಿದ್ದಾಗ ನಮ್ಮ ಟೀಮ್ ಇದೆ ಜಾಯ್ನ್ ಆಗ್ತೀರಾ ಅಂತ ಅಪ್ಪ ಅಮ್ಮ ನಂಗೆ ಹೆಲ್ಪ್ ಮಾಡಿದ್ರು ಕೇಳಕ್ಕೆ, ಅವರ ಪೇರೆಂಟ್ಸ್ ಹತ್ರ ಎಲ್ಲ ಮಾತಾಡಿದ್ರು. ಸೊ ಹಾಗೆ ಅವ್ರು ಜಾಯ್ನ್ ಆದ್ರು. ಸೊ ವಿ ವರ್ ಆಲ್ ಫ್ರೆಂಡ್ಸ್ ಫ್ರಮ್ ಬಿಫೋರ್. ಸೊ ಹಾಗೆ ಅದು ಕಲಿಸ್ಲಿಕ್ಕೆ ಏನು ಕಷ್ಟ ಆಗಲಿಲ್ಲ ನನಗೆ. ವಿ ಆಲ್ ನ್ಯೂ ಈಚ್ ಅದರ್. ಆ್ಯಂಡ್ ನಮ್ಮ ಪ್ರೆಸೆಂಟ್ಲಿ ಎಲ್ಲರೂ ಮೋಸ್ಟ್ ಆಫ್ ದಮ್ ಆರ್ ಡೂಯಿಂಗ್ ಡಿಗ್ರಿ ಮಾಡ್ತಿದ್ದಾರೆ. ತುಂಬ ಜನ, ಕೆಲವರು PU ಅಲ್ಲಿ ಇದ್ದಾರೆ, ಕೆಲವರು 10th ಅಲ್ಲಿ. ದಟ್ಸ್ ಇಟ್. ಸೊ ಅದಕ್ಕಿಂತ ಚಿಕ್ಕ ಮಕ್ಕಳು ಅಂತ ತುಂಬಾ ಕಮ್ಮಿ, ಯಾರು ಇಲ್ಲ. ಅಂದ್ರೆ ಇದನ್ನ ಶುರು ಮಾಡಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಬೆನ್ನೆಲುಬಾಗಿ ನಿಂತಿದ್ರು ಅಂತ ನೀವು ಹೇಳಿದ್ರಿ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಅಪ್ಪ ಅಮ್ಮನಿಗೆ ಇದರ ಮೇಲೆ ಯಾವ ರೀತಿ ಆಸಕ್ತಿ ಬಂತು? ಅವರೇನಾದ್ರೂ ಡ್ಯಾನ್ಸರ್ಸ್ ಆಗಿದ್ರ ಅಂತ? ಇಲ್ಲ, ಆಕ್ಚುಲಿ ಅಪ್ಪ ಅಮ್ಮನಿಗೆ ಡಾನ್ಸಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಇಬ್ಬರಿಗೆ ಕೂಡ ಇತ್ತು. ಸೊ ಅಪ್ಪ ಅವರ ಟೈಮಲ್ಲಿ ಕೂಡ ಅಪ್ಪನಿಗೆ ಡಾನ್ಸಿಂಗ್ ಕೊರಿಯೋಗ್ರಫಿ ಮಾಡಕ್ ತುಂಬಾ ಇಷ್ಟ ಇತ್ತು, ಫ್ಯಾಷನ್ ಡಿಸೈನಿಂಗ್ ತುಂಬಾ ಇಷ್ಟ ಇತ್ತು. ಅಮ್ಮ ಕೂಡ ಡಾನ್ಸ್ ಕ್ಲಾಸಿಗೆ ಹೋಗ್ಬೇಕು, ಕದ್ದು ಮುಚ್ಚಿ ಡಾನ್ಸ್ ಕ್ಲಾಸಿಗೆ ಹೋಗೋದು ಅದೆಲ್ಲ ಮಾಡಿದ್ದಾರೆ. ಸೊ ಅವರಿಬ್ಬರಿಗೂ ಬಟ್ ಪ್ರೋತ್ಸಾಹ ಸಿಕ್ಕಿರ್ಲಿಲ್ಲ. ಸೊ ಆ ಎಲ್ಲ ಒಂದು ಪ್ರೋತ್ಸಾಹವನ್ನು ನನಗೆ ಕೊಟ್ಟಿದ್ದಾರೆ. ಸೊ ಸಪೋರ್ಟಿವ್ ಪೇರೆಂಟ್ಸ್ ಇದ್ದಾರೆ, ಆ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನು ಕೂಡ ಏನಾದ್ರೂ ಮಾಡುವ ಅನ್ನುವಂತ ಒಂದು ದಾರಿಯನ್ನ ಕೂಡ ತೋರಿಸಿಕೊಡ್ತಾ ಇದ್ದಾರೆ. ಇದು ಗ್ರೇಟ್ ಅಂತ ಹೇಳ್ಬೋದು. ಓಕೆ ಎಸ್. ಈಗ ಹೆಜ್ಜಿನಾದ ಅನ್ನುವಂತಹ ಒಂದು ಸಂಸ್ಥೆಯನ್ನ ತೆರೆದಿದ್ದೀರಾ, ಇದರ ಮೂಲಕ ಕಾರ್ಯಕ್ರಮಗಳನ್ನ ಕೂಡ ಕೊಡ್ತಾ ಇದ್ದೀರಾ ನೀವು? ಹೌದು, ಈಗ ಎಲ್ಲ ಕಡೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೇವೆ. ದೊಡ್ಡ ದೊಡ್ಡ ಸ್ಟೇಜಸ್ ಅಲ್ಲಿನ ಪರ್ಫಾರ್ಮೆನ್ಸ್ ಅನ್ನ, ಹಂಪಿ ಉತ್ಸವ, ಹೊಯ್ಸಳ ಉತ್ಸವ, ಈ ತರ ದೊಡ್ಡ ದೊಡ್ಡ ಉತ್ಸವ ಆಗಿರ್ಬೋದು, ಕಾರ್ಪೊರೇಟ್ ಶೋಸ್ ಆಗಿರ್ಬೋದು. ಸೊ ಎಲ್ಲ ಕಡೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೇವೆ. ಸೊ ಇನ್ನೂ ಪರ್ಫಾರ್ಮೆನ್ಸ್ ನಾವು ಆಕ್ಚುಲಿ ಏನ್ ಮಾಡ್ತಿದ್ದೇವೆ, ನೆಕ್ಸ್ಟ್ ಅಬ್ರಾಡ್ ಹೋಗ್ಬೇಕು ಅಂತ ಒಂದು ಆಸೆ ಇದೆ. ಸೊ ಅದು ಕೂಡ ಹೋಗ್ಬೇಕು, ಅಲ್ಲಿ ಕೂಡ ನಾವು ಒಂದು ನಮ್ಮ ಹೆಜ್ಜಿನಾದವನ್ನ ಅಲ್ಲಿ ಎಲ್ಲ ಗುರ್ತಿಡಬೇಕು ಅಂತ ಒಂದು ಆಸೆ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಓಕೆ ಜ್ಞಾನ ಅವರೇ, ನಿಮ್ಮ ಈ ಒಂದು ಸಾಧನೆಯ ಹಾದಿ ಅನ್ನುವಂಥದ್ದು ಇನ್ನೂ ಕೂಡ ಎತ್ತರದ ಶಿಖರವನ್ನ ಏರಲಿ, ಇನ್ನೂ ಕೂಡ ಹೆಚ್ಚಿನದನ್ನ ನೀವು ಕಲಿಸಬೇಕು, ನೀವು ಕೂಡ ಕಲಿಬೇಕು ಅನ್ನುವಂಥದ್ದು. ಎಸ್ ಜ್ಞಾನ ಅವರೇ, ಈಗ ನಿಮ್ಮ ಈ ಒಂದು ಸಾಧನೆಗೆ ಹುರಿದುಂಬಿಸುವ ಒಂದು ವಿಚಾರ ಯಾವುದಪ್ಪ ಅಂದರೆ ಪ್ರಶಸ್ತಿಗಳು. ಸಾಕಷ್ಟು ಪ್ರಶಸ್ತಿಗಳನ್ನು ನೀವು ಪಡೆದಿದ್ದೀರಾ, ಕುಣಿಯೋಣ ಬಾರ ಆಗಿರ್ಬೋದು, ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಆಗಿರ್ಬೋದು. ಸೊ ಈ ಒಂದು ಪ್ರಶಸ್ತಿಗಳು ಕೂಡ ನಿಮಗೆ ಲಭಿಸಿದೆ. ಪ್ರಮುಖ ಪ್ರಶಸ್ತಿಗಳು ಯಾವುದು? ಅದನ್ನು ಸ್ವೀಕಾರ ಮಾಡಿದ ನಂತರ ಯಾವ ರೀತಿಯ ಒಂದು ಭಾವನೆ ವ್ಯಕ್ತವಾಯಿತು ನಿಮ್ಮ ಒಳಗಿಂದ ಅಂತ? ಫಸ್ಟ್ ಆಫ್ ಆಲ್ ಒಂದು ಮೇನ್ ನಂಗೆ ಅವಾರ್ಡ್ ಅಂತ ಹೇಳಿದ್ರೆ ನಂಗೆ ಕುಣಿಯೋಣ ಬಾರ. ಅದಕ್ಕೆ ನಂಗೆ ದೊಡ್ಡ ಅವಾರ್ಡ್ ಯಾವುದೂ ಇಲ್ಲ. ನಮ್ಮ ಮನೆಯಲ್ಲಿ ಕೂಡ ಇಟ್ಸ್ ಆನ್ ಟಾಪ್, ಮೇಲ್ಗಡೆ ಇದೆ. ಅದು ನಂದು ಫಸ್ಟ್ ಅಂಡ್ ಇಟ್ಸ್ ಲೈಕ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಅಂತ ಹೇಳಿ. ಅಂಡ್ DIDದು ಸ್ಯಾಶಸ್, ಅದೊಂದು ಕೋಟ್ ಅಂತ ಒಂದು ಹಾಕ್ತಾರೆ, ಅದು ಕೂಡ ಇದೆ ಇನ್ನೂ ಸಹ. ಸೊ ಅದೆಲ್ಲ ಪ್ರಶಸ್ತಿ ಆಗಿರ್ಬೋದು. ಪ್ಲಸ್ ಕಲಾಶ್ರೀ ಅವಾರ್ಡ್ ಅಂತ ಇದೆ. ಕಲಾಶ್ರೀ ಕರ್ನಾಟಕದಲ್ಲಿ ಇದು ಸ್ಟೇಟ್ ವೈಸ್ ಕಲಾಶ್ರೀ ಅಂತ ಇದೆ. ಸೊ ಅದರ ನೆಕ್ಸ್ಟ್ ಲೆವೆಲ್ ಬಾಲಾಶ್ರೀ ಅಂತ, ಅದು ನ್ಯಾಷನಲ್ ಅವಾರ್ಡ್. ಸೊ ಕಲಾಶ್ರೀಯಲ್ಲಿ ನಾನು ವಿನ್ ಆಗಿದ್ದೆ. ಸೊ ಅದು ಕೂಡ ಅದಕ್ಕೆ ನಾನು ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಹೋಗಿದ್ದು. ಅಲ್ಲಿ ಹೋದಾಗ ಇಟ್ಸ್ ಅ 1 week
ಕ್ಯಾಂಪ್. ಸೊ ಅಲ್ಲೇ ಸ್ಟೇ ಮಾಡಬೇಕು ನಾವು. ಪ್ಲಸ್ ಅಲ್ಲೇ ಅವರು ನಿಮಗೆ ಡಿಫ್ರೆಂಟ್ ಟಾಸ್ಕ್ಸ್ಗಳನ್ನ ಕೊಡ್ತಾರೆ. ಸೊ ಒಂದು ದಿವಸ ನೀವು ನಾಟಕ ಮಾಡಿ ತೋರಿಸ್ಬೇಕು, ನೆಕ್ಸ್ಟ್ ಡೇ ಯು ಹ್ಯಾವ್ ಟು ಡೂ ಅ ಕೊರಿಯೋಗ್ರಫಿ, ಆ ಥರ ಎಲ್ಲ ಚಿಕ್ಕವಳಿದ್ದಾಗಲೂ ಕೂಡ. ಸೊ ಅದು ದೊಡ್ಡ ಅವಾರ್ಡ್ ನನಗೆ. ನಾಟ್ಯ ಮಂದಾರ ಅಂತ ಒಂದು ಅವಾರ್ಡ್ ಇದೆ ಭರತನಾಟ್ಯಂ ಅಲ್ಲಿ. ಹಾಗೆ ತುಂಬಾ ಇದೆ ಆಕ್ಚುಲಿ ಅವಾರ್ಡ್. ಬಟ್ ಎಲ್ಲದಕ್ಕೂ ನನ್ಗೆ ಈಕ್ವಲ್ ಆಗಿ ಹಾರ್ಡ್ ವರ್ಕ್ ಮಾಡಿ ಹೋಗಿದ್ದೀನಿ. ಎಲ್ಲ ಕಡೆ ನಾನು ವಿನ್ ಆಗ್ಬೇಕು, ಸಾಧನೆ ಮಾಡಬೇಕು ಅಂತಾನೆ ಹೋಗಿದ್ದು. ಸೊ ನಂಗೆ ಎಲ್ಲ ಅವಾರ್ಡ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತದೆ. ಓಕೆ ಮೇಡಮ್, ಓಕೆ ಓಕೆ ಓಕೆ. ಅಂದರೆ ಇಂಥದ್ದೊಂದು ಅವಾರ್ಡ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಏನಾದರೂ ಇದ್ರಾ ನೀವು ಅಂತ ಮೊದಲು? ಈಗ ಪುರಸ್ಕಾರ ಅಂತದ್ದಾಗಿರ್ಬೋದು, ಪ್ರಶಸ್ತಿ ಅನ್ನುವಂಥದ್ದು, ಇಂಥದ್ದೊಂದು ಪ್ರಶಸ್ತಿ ನನಗೆ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಯಾವತ್ತಾದ್ರೂ ಇದ್ದು ಸಿಕ್ಕಿರುವಂಥ ಪ್ರಶಸ್ತಿಗಳು ಯಾವ್ದಾದ್ರು ರೀತಿಯ ಅಂತ? ಕಲಾಶ್ರೀ, ಎಸ್. ನಾನು ಹೋಗ್ಬೇಕಾದ್ರೆ ಅದ್ರ ಬಗ್ಗೆ ತುಂಬಾ ಕೇಳಿದ್ದೆ. ಕಲಾಶ್ರೀ ನೆಕ್ಸ್ಟ್ ನೀವು ಬಾಲಶ್ರೀ ಹೋಗ್ಬೋದು ಅಂತ. ಸೊ ಕಲಾಶ್ರೀ ಅವಾರ್ಡ್ ನಂಗೆ ಬೇಕೇ ಬೇಕಿತ್ತು ಅಂತ ನನಗೊಂದು ಆಸೆ ಇತ್ತು. ಸೊ ಅದ್ರಲ್ಲಿ ವಿನಾದ್ಮೇಲೆ ಐ ವಾಸ್ ಸೆಲೆಕ್ಟೆಡ್ ಟು ದ ಬಾಲಶ್ರೀ ನ್ಯಾಷನಲ್ ಲೆವೆಲ್. ಸೊ ದಟ್ ವಾಸ್ ಲೈಕ್ ಸಿಕ್ಬೇಕು ಅಂತಿದ್ದು ಸಿಕ್ತು. ಸೊ ಯಾ, ದಟ್ಸ್ ಒನ್ ಪ್ರೆಸ್ಟಿಜಿಯಸ್ ಅವಾರ್ಡ್. ಓಕೆ 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 ಮೇಡಮ್. ಈಗಾಗಲೇ ನೀವು ಹೇಳಿದ ಹಾಗೆ ನಿಮ್ಗೆ ಇನ್ಸ್ಪಿರೇಷನ್ ಅಂತ ಮಾಧುರಿ ದೀಕ್ಷಿತ್ ಅಂತ ನೀವು ಹೇಳಿದ್ರಿ. ಆದರೆ ಡ್ಯಾನ್ಸಿಗೆ ಬಂದಾಗ ಯಾರು ನಿಮ್ಗೆ ಇನ್ಸ್ಪಿರೇಷನ್? ಯಾರನ್ನ ನೋಡಿ ಈ ಥರ ನಾನು ಡ್ಯಾನ್ಸ್ ಮಾಡಬೇಕು, ಅಥವಾ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಯಾರು ನಿಮ್ಗೆ ಇನ್ಸ್ಪಿರೇಷನ್ ಅಂತ? ಭರತನಾಟ್ಯಂ ಅಲ್ಲಿ ನನಗೆ ರಮಾ ವೈದ್ಯನಾಥನ್ ಅಂತ ಹೇಳ್ಬಿಟ್ಟು ಡೆಲ್ಲಿ ಅವರು. ಸೊ ಅವರ ವರ್ಕ್ಶಾಪ್ಸ್ ನಾನು ತುಂಬಾ ಅಟೆಂಡ್ ಆಗ್ತೀನಿ. ಭರತನಾಟ್ಯಂ ಅವರು ಇಲ್ಲಿ ವರ್ಕ್ಶಾಪ್ಸ್ ಮಾಡಿದಾಗ ಜಾನಕಿ ರಂಗರಾಜನ್ ಮ್ಯಾಮ್ ಅಂತ ಒಬ್ಬರಿದ್ದಾರೆ. ಸೊ ಅವ್ರದ್ದು ಕೂಡ ನಾವು ರೀಸೆಂಟ್ಲಿ ಅವರೆಲ್ಲ ವರ್ಕ್ಶಾಪ್ಸ್ ಮಾಡ್ತಾರೆ. ಆ 3 day ವರ್ಕ್ಶಾಪ್ ಅಲ್ಲಿ ಡಾನ್ಸ್ ಕೂಡ ಹೇಳಿಕೊಡ್ತಾರೆ, ನಿಮ್ಗೆ ಡಾನ್ಸಿಗೆ ಸಂಬಂಧಪಟ್ಟ ವಿಷಯಗಳನ್ನು ಕೂಡ ಹೇಳಿಕೊಡ್ತಾರೆ. ಸೊ ಅಂಥದ್ದೆಲ್ಲ ಅವ್ರು ನಂಗೆ ಫಸ್ಟ್ ಆಫ್ ಆಲ್ ಇನ್ಸ್ಪಿರೇಷನ್. ಸೊ ಅವರ ಅಂಡರ್ ನಂಗೆ ಕಲೀಲಿಕ್ಕೆ ಸಿಗ್ತದೆ ಅಂತ ಹೇಳಿದಾಗ ದಟ್ಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಸೊ ಅವರೆಲ್ಲ ಆಗಿರ್ಬೋದು. ಆಬ್ವಿಯಸ್ಲಿ ಮಾಧುರಿ ದೀಕ್ಷಿತ್, ನಂಗೆ ಎಕ್ಸ್ಪ್ರೆಷನ್ಸ್ ಅವ್ರು ಬಿಟ್ರೆ ಬೇರೆ ನಂಗೆ ಯಾರು ಬೇಡ. ಅವ್ರ ಮುಖ ನೋಡ್ತಾ ಕೂತ್ಕೊಂಡ್ರೆ ಹೀಗೇ ಕೂತ್ಕೊಂಡ್ಬಿಡ್ತೀನಿ ನಾನು. ಸೊ ಐ ಥಿಂಕ್ ಮಾಧುರಿ ದೀಕ್ಷಿತ್ ಫಾರ್ ಎಕ್ಸ್ಪ್ರೆಷನ್ಸ್. ಈವನ್ ಧರ್ಮೇಶ್ ಸರ್ ಆಗಿರ್ಬೋದು, ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ ನಾನು. ಸೊ ಅವರು ಆಗಿರ್ಬೋದು, ತುಂಬಾ ಜನ ಇದೆ. ನನ್ನ ಸರ್ ಬಾಲಕೃಷ್ಣ ಮಂಜೇಶ್ವರ್ ಸರ್ ಆಗಿರ್ಬೋದು. ಸೊ ಅವ್ರ ಅಂಡರ್ ಕೂಡ ನಾನು ಕಲಿಯೋದು ನನಗೆ ಒಂದು I'm blessed for that. ಅಂದ್ರೆ ಇವತ್ತಿನ ದಿವಸಕ್ಕೆ ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದೀರಾ. ಇನ್ನು ಮುಂದಕ್ಕೆ ಯಾವ ರೀತಿಯ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಇದೆ? ಯಾವ ರೀತಿಯ ಒಂದು ಸಾಧನೆಯ ಶಿಖರವನ್ನ ಏರಬೇಕು ಅಥವಾ ಇಂಥದ್ದೊಂದು ಏನಾದರೂ ಏಮ್ ಅನ್ನುವಂಥದ್ದನ್ನ ಇಟ್ಕೊಂಡಿದ್ದೀರಾ? ಇದರಲ್ಲಿ ನಾನು ಸಾಧನೆ ಮಾಡಬೇಕು ಅಥವಾ ಇಂಥ ಪ್ರೋಗ್ರಾಮ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋಂಥ ವಿಚಾರವಾಗಿ? ಪ್ರೋಗ್ರಾಮ್ಗಿಂತ ನನಗೆ ಆಕ್ಚುಲಿ ಬ್ರಾಡ್ ಆಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಬೇಕು ಅಂತ ಅಷ್ಟೇ. ಈ ಪರ್ಫಾರ್ಮೆನ್ಸ್ ಈ ಒಂದು ಶೋ ಅಲ್ಲಿ ಮಾಡಬೇಕು ಆ ಥರ ಅಂತ ನಂಗೆ ಮೈಂಡ್ ಸೆಟ್ ಇಲ್ಲ. ಬಟ್ ಅಪಾರ್ಚುನಿಟಿ ಬಂದಾಗ ಐ ವಾಂಟ್ ಟು ಗೋ. ಏನೇ ಒಂದು ಶೋ ಬಂದ್ರೆ ಐ ವಾಂಟ್ ಟು ಗೋ. ಅಲ್ಲಿ ಹೋದ್ರೆ ಏನೋ ಆದ್ರೆ ಐ ಕ್ಯಾನ್ ಗೋ ಟು ದಟ್ ಲೆವೆಲ್. ನಂದು ಫೈನಲಿ ಏಮ್ ಇಂಟರ್ನ್ಯಾಷನಲ್ ನಾನು ಐ ವಾಂಟ್ ಟು ಬಿ ನೋಟೆಡ್ ಆಸ್ ಅ ಡಾನ್ಸರ್, ಆಸ್ ಅ ಪರ್ಫಾರ್ಮರ್ ಅಂತ. ಸೊ ಅದಕ್ಕೆ ಅದರ ಮಧ್ಯದಲ್ಲಿ ನನಗೆ ಎಷ್ಟು ಸ್ಟೆಪ್ಸ್ ಇದೆಯೋ ಅಷ್ಟೆಲ್ಲದಕ್ಕೂ ನಾನು ಹತ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ. ಅಂದ್ರೆ ಈಗಿನ ದಿನಚರಿ ಅನ್ನುವಂಥದ್ದು ಯಾವ ರೀತಿ ಸಾಗ್ತಾ ಇದೆ? ಯಾವ ರೀತಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದೀರಾ, ತಯಾರಿಯನ್ನ ಮಾಡ್ತಾ ಇದ್ದೀರಾ? ಈಗ ಪ್ರೋಗ್ರಾಮ್ ಇರದೇ ಇರಲಿ, ನೀವು ತಯಾರಿಯನ್ನ ಮಾಡಬೇಕು ಅಥವಾ ಪ್ರಾಕ್ಟೀಸ್ ಅನ್ನ ಮಾಡಲೇಬೇಕಾಗುತ್ತೆ. ಸೊ ಈಗ ಯಾವ ರೀತಿ ನಡೀತಾ ಇದೆ ನಿಮ್ಮ ತಯಾರಿಗಳೆಲ್ಲವೂ ಕೂಡ? ಈಗ ಪ್ರೆಸೆಂಟ್ಲಿ ಪ್ರೋಗ್ರಾಮ್ ಈಗ ಸೀಸನ್ ಆಬ್ವಿಯಸ್ಲಿ ಚತುರ್ಥಿ, ನೆಕ್ಸ್ಟ್ ನವರಾತ್ರಿ. ಸೊ ಆ ಟೈಮಲ್ಲಿ ನಿಮಗೆ ಕಂಟಿನ್ಯೂಸ್ ಪ್ರೋಗ್ರಾಮ್, ದಿನ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಅದಲ್ಲದೆ ಇದ್ರೆ ಪ್ರೋಗ್ರಾಮ್ ಇಲ್ಲದಿದ್ರೆ ಯೂಶ್ವಲಿ ನಾವು ಸ್ಯಾಟರ್ಡೇಸ್ ನಾವೆಲ್ಲ ಸೇರ್ತೀವಿ, ಎಲ್ಲ ಫುಲ್ ಟೀಮ್ ಸೇರಿ ನಾವು ಪ್ರಾಕ್ಟೀಸ್ ಮಾಡ್ತೇವೆ. ಪ್ರೋಗ್ರಾಮಿಗೆ ಆಗಿರ್ಬೋದು ಅಥವಾ ನ್ಯೂ ಡಾನ್ಸ್ ಕೊರಿಯೋಗ್ರಫಿ, ಒಂದು ಈ ವರ್ಷಕ್ಕೆ ಬೇರೆ ಡಾನ್ಸ್, ಹೊಸ್ತು ಡಾನ್ಸ್ ಅಂತ ಹೇಳಿ ಕೊರಿಯೋಗ್ರಫಿ ಕೂಡ ಆಗಿರ್ಬೋದು. ಅದರ್ವೈಸ್ ಅದು ಇಲ್ಲದೆ ಇದ್ದಂತ ಹೇಳಿದ್ರೆ ದಿನ ಒಂದು ಅಟ್ಲೀಸ್ಟ್ 1 hour ಐ ಸ್ಪೆಂಡ್ ಮೈ ಟೈಮ್ ಆನ್ ಡಾನ್ಸಿಂಗ್. ವೀಕ್ಲಿ ಒನ್ಸ್ ನನ್ನ ಸರ್ ಕೂಡ ಬರ್ತಾರೆ ಭರತನಾಟ್ಯಮಿಗೆ, ಅವ್ರು ಕೋಚಿಂಗ್ ಕೊಡ್ತಾರೆ. ಅದರ್ವೈಸ್ ಐ ವಿಲ್ ಬಿ ಡಾನ್ಸಿಂಗ್ ಅಟ್ಲೀಸ್ಟ್ ಫಾರ್ 1 hour. ಐ ವಾಂಟ್ ಟು ನೋ ರಿಲ್ಯಾಕ್ಸ್. ಅದು ಡಾನ್ಸ್ ಮಾಡಿದಾಗ ಐ ಫೀಲ್ ರಿಲ್ಯಾಕ್ಸ್ಡ್. ಎಕ್ಸಾಮ್ ಟೈಮಲ್ಲಿ ಇದ್ರು ಕೂಡ ಮಂಡೆ ಅಂತ ಆಗ್ತಿದ್ರು ಕೂಡ ಒಂದು ಗಂಟೆ, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನಾನು ಹೋಗಿ ಡಾನ್ಸ್ ಮಾಡಿದ್ರೆ ಐ ಬಿ ಲೈಕ್ ಓಕೆ ನೌ ಐ ಕ್ಯಾನ್ ಸ್ಟಡಿ ಅಂತ. ಹಾಗೆ. ಓಕೆ ಜ್ಞಾನ ಅವರೇ, ಇಷ್ಟೆಲ್ಲ ನಿಮ್ಮ ಒಂದು ಜೀವನದ ಪಯಣ ಇದು. ಸೊ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದೀರಾ. ಇನ್ನು ಮುಂದಕ್ಕೂ ಕೂಡ ನೀವು ಇಂಥ ಸಾಧನೆಯನ್ನ ಮಾಡಬೇಕು. ಇನ್ನು ಕೂಡ ನಮ್ಮ ಕರಾವಳಿ ಭಾಗದ ಒಂದು ಹಿರಿಮೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಆಶಯ ಇದೆ ನಿಮ್ಮದು. ಅದು ಕೂಡ ಈಡೇರಲಿ ಅನ್ನುವಂಥದ್ದು ನಮ್ಮದೊಂದು ಆಶಯ. ಎಸ್ ಜ್ಞಾನ ಅವರ, ಇವತ್ತು ಗಣೇಶ ಚತುರ್ಥಿ, ಯಾವ ರೀತಿ ತಯಾರಿಯನ್ನು ನಡೀತಾ ಇದೆ, ಯಾವ ರೀತಿ ಆಚರಣೆ ಮಾಡೋದಕ್ಕೆ ಸಜ್ಜಾಗಿದ್ದೀರಾ ಅಂತ? ಆಕ್ಚುಲಿ ನಮ್ಮಲ್ಲಿ ಯೂಶುವಲಿ ಗಣೇಶ ಚತುರ್ಥಿ ಅಂತ ಹೇಳಿದ್ರೆ ಇಟ್ಸ್ ಅ ಫೆಸ್ಟಿವಲ್ ಫಾರ್ ಅಸ್. ಲೈಕ್ ಮನೆಯಲ್ಲಿ ಆಬ್ವಿಯಸ್ಲಿ ತರ ಸ್ವೀಟ್ ಮಾಡ್ತಾರೆ ಅಮ್ಮ, ಪೂಜೆ ಇರುತ್ತೆ, ಒಂದು ಚಿಕ್ಕ ಪೂಜೆ. ಬಟ್ ನಮಗೆ ಮೇನ್ ಫೆಸ್ಟಿವಲ್ ನಾವು ಡಾನ್ಸ್ ಪ್ರೋಗ್ರಾಮ್ ಹೋಗ್ತೀವಿ ನಾವೆಲ್ಲರೂ ಅಂತ. ಕಂಟಿನ್ಯೂಸ್ ಡಾನ್ಸ್ ಪ್ರೋಗ್ರಾಮ್ ಇರುತ್ತೆ ನಮ್ಗೆ, ಅದೇ ಒಂದು ಫೆಸ್ಟಿವಲ್ ಆಗ್ಬಿಡುತ್ತೆ, ಎಲ್ಲ ಕಡೆ ಹೋಗಿ ಪರ್ಫಾರ್ಮೆನ್ಸ್ ಕೊಡೋದು ಅಂತ. ಸೊ ಮನೇಲಿ ಚಿಕ್ಕ ಪೂಜೆ ಇರುತ್ತೆ, ಹಬ್ಬ ಎಲ್ಲ ಇರುತ್ತೆ, ನಾವು ಚೆನ್ನಾಗಿ ಆಚರಿಸ್ತೀವಿ. ಬಟ್ ಸಂಜೆ ಹೋಗ್ಬಿಟ್ಟು ಪರ್ಫಾರ್ಮೆನ್ಸ್ ಕೊಡ್ತೀವಿ ಅಂತ, ನಮ್ಗೆ ಅದೇ ಒಂದು ಫೆಸ್ಟಿವಲ್.
ಓಕೆ, ಎಸ್ ಜ್ಞಾನ ಅವರೇ, ನೀವು ಡ್ಯಾನ್ಸಲ್ಲಿ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದೀರಾ. ಸಾಕಷ್ಟು ಯುವಕ ಯುವತಿಯರು ಕೂಡ ಈಗ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಹೊಂದಿರ್ಬೋದು, ನಮ್ಮ ವೀಕ್ಷಕರಲ್ಲೂ ಕೂಡ ಅವರು ಇರ್ಬೋದು. ಅಂದರೆ ಆಗಿನ ಟೈಮಲ್ಲಿ ಇದ್ದಂಥ ಒಂದು ಸ್ಕೋಪ್ ಏನಿದೆ, ರಿಯಾಲಿಟಿ ಶೋ ಅನ್ನುವಂಥದ್ದು ಅಥವಾ ಅವಕಾಶ ಅನ್ನುವಂಥದ್ದು ಅದು ಸೀಮಿತವಾಗಿತ್ತು. ಅಂದರೆ ಅಂಥ ಆಪರ್ಚುನಿಟಿ ಕೂಡ ಕಮ್ಮಿ ಆಗಿತ್ತು. ಆದರೆ ಈಗ ತುಂಬ ಆಪರ್ಚುನಿಟಿ ಅನ್ನುವಂಥದ್ದಿದೆ, ವೇದಿಕೆ ಅನ್ನುವಂಥದ್ದಿದೆ, ದಿನಕ್ಕೊಂದು ರಿಯಾಲಿಟಿ ಶೋ ಕೂಡ ಬರ್ತಾ ಇದೆ. ಸೊ ನಿಮ್ಮ ಪ್ರಕಾರ ಯಾವ ರೀತಿ ನಾವು ಅದಕ್ಕೆ ತಯಾರಾಗಬೇಕು, ಅಥವಾ ಈಗಿನ ಒಂದು ಯುವಕ ಯುವತಿಯರಿಗೆ ಯಾವ ರೀತಿಯ ಒಂದು ಮೆಸೇಜನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತ? ಐ ಥಿಂಕ್ ಅವರಿಗೊಂದು ಇಂಟ್ರೆಸ್ಟ್ ಇದ್ರೆ, ನಾನು ಹೋಗ್ಬೇಕು ಅಂತಿದ್ರೆ ದೇ ಹ್ಯಾವ್ ಟು ಗೋ. ಅದಕ್ಕೆ ಬಟ್ ಹೋಗಿಂತ ಮುಂಚೆ ಅವ್ರು ಅಷ್ಟೇ ತಯಾರಿ ಮಾಡ್ಕೊಳ್ಬೇಕು, ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ಓನ್ಲಿ ಇಫ್ ದೇ ಫೀಲ್ ದಟ್ ಓಕೆ ನಾನೀಗ ರೆಡಿ ಆಗಿದ್ದೀನಿ, ನಾನು ಹೋಗ್ಬೋದು, ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತಂದ್ರೆ ದೇ ಹ್ಯಾವ್ ಟು ಗೋ. ಆ್ಯಂಡ್ ಪೇರೆಂಟ್ಸ್ ಕೂಡ ಹಾಗೆ ಸಪೋರ್ಟ್ ಮಾಡಬೇಕು. ಅವರೆಲ್ಲ ಇಂಟ್ರೆಸ್ಟ್ ಇದೆ, ಏನೇ ಡಾನ್ಸ್ ಮಾತ್ರ ಅಲ್ಲ, ಈ ಸಿಂಗಿಂಗ್ ಆಗಿರ್ಬೋದು, ಡ್ರಾಮಾ, ಈಗ ಎಷ್ಟೋ ರಿಯಾಲಿಟಿ ಶೋಸ್ಗಳಿದೆ. ಸೊ ಯಾವುದೇ ಒಂದು ಫೀಲ್ಡಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದ್ರೆ ಐ ಥಿಂಕ್ ಈವನ್ ಪೇರೆಂಟ್ಸ್ ಸಪೋರ್ಟ್ ತುಂಬಾನೇ ಮುಖ್ಯ. ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ಇಟ್ಸ್ ಆಫ್ ನೋ ಯೂಸ್. ನಮಗೆ ಆ ಇಂಟ್ರೆಸ್ಟ್ ಇದ್ರೂ ಕೂಡ ಪೇರೆಂಟ್ಸ್ ಸಪೋರ್ಟ್ ಇಲ್ಲದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಅಷ್ಟೇ ಸಪೋರ್ಟ್ ಮಾಡಬೇಕು ಅಂತ. ಆ್ಯಂಡ್ ಮಕ್ಕಳಿಗೆ ಅವ್ರು ಒಂದು ಶೋ ಅಲ್ಲಿ ಹೋಗಿ ವಾಪಸ್ ಬಂದ್ಮೇಲೆ ವಾಪಸ್ ಬೇಡ ಅಂತ ಅಲ್ಲ, ದೇ ಹ್ಯಾವ್ ಟು ಕೀಪ್ ವರ್ಕಿಂಗ್ ಹಾರ್ಡ್. ಇನ್ನು ಮುಂದೆ ಏನು ಮಾಡ್ಬೋದು ಅಂತ ದೇ ಹ್ಯಾವ್ ಟು ಕೀಪ್ ಗೋಯಿಂಗ್. ಆ್ಯಂಡ್ ಕಾಂಪಿಟೇಷನ್ ಲೆವೆಲ್ ಈಗ ಅಂತ ನಾನು ಹೇಳಬೇಕು ಅಂತಿಲ್ಲ, ತುಂಬಾನೇ ಟಫ್ ಆಗಿದೆ ಈಗ, ತುಂಬಾ ಸುಲಭ ಏನಲ್ಲ. ಆ್ಯಂಡ್ ಇನ್ ಕೇಸ್ ನೀವು ಒಂದು ಶೋಗೆ ಹೋಗಿ ಆಗ್ಲಿಲ್ಲ, ಆ ಶೋ ಅಲ್ಲಿ ವಾಪಸ್ ಬಂದ್ರ, ಯು ಹ್ಯಾವ್ ಟು ನಾಟ್ ಥಿಂಕ್ ನೆಗೆಟಿವ್. ಇಟ್ಸ್ ಓಕೆ, ಈ ಒಂದು ಶೋ ಆಗ್ಲಿಲ್ಲ, ನೆಕ್ಸ್ಟ್ ಸೀಸನ್ ಹೋಗೋಣ, ಬೇರೆ ಶೋ ಹೋಗೋಣ, ಅದೊಂದು ಮೈಂಡ್ ಇರಬೇಕು. ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಬೇಕು ಅಷ್ಟೇ. ಎಸ್, ಒಂದು ಉತ್ತಮವಾದ ಮನಸ್ಥಿತಿಯನ್ನು ಹೊಂದಿದ್ದೀರಾ. ನಿಮ್ಮ ಈ ಒಂದು ಸಾಧನೆಯ ಹಾದಿ ಅನ್ನುವಂಥದ್ದು ಇನ್ನೂ ಕೂಡ ಸುಗಮವಾಗಲಿ, ಇನ್ನಷ್ಟು ಹೆಚ್ಚಿನ ಪುರಸ್ಕಾರಗಳು ನಿಮ್ಮ ಪಾಲಿಗೆ ಬರಲಿ ಅನ್ನುವಂಥದ್ದು ನಮ್ಮದು ಒಂದು ಆಶಯ. ಧನ್ಯವಾದ ಜ್ಞಾನ. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಜ್ಞಾನ ಅವರು ಸಾಕಷ್ಟು ವಿಚಾರಗಳ ಕುರಿತಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು, ಈ ಒಂದು ನೃತ್ಯ ಕ್ಷೇತ್ರದಲ್ಲಿ ಇನ್ನೂ ಕೂಡ ಅಧಿಕವಾದ ಸಾಧನೆಯ ಶಿಖರವನ್ನು ಏರಬೇಕು ಅನ್ನುವಂಥ ಒಂದು ಆಶಯ ಕೂಡ ಬರಲಿದೆ. ಕೇವಲ ಸಕ್ಸಸ್ಸಿಂದ ನಾವು ಹೋಗಬಾರ್ದು, ಅಥವಾ ಗೆಲುವು ಅನ್ನುವಂಥದ್ದೇ ಮುಖ್ಯವಾಗಿರಬಾರ್ದು, ನಾವು ಕಲಿತಾ ಹೋಗಬೇಕು, ಬೆಳೀತಾ ಹೋಗಬೇಕು ಅನ್ನುವಂಥ ಒಂದು ಅಮೂಲ್ಯವಾದ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಅವರ ಹೆತ್ತವರ ಕುರಿತಾಗಿಯೂ ಕೂಡ ಅವರು ನೀಡ್ತಾ ಇರುವಂಥ ಬೆಂಬಲ ಅನ್ನುವಂಥದ್ದೇನಿದೆ, ಬಹುತೇಕ ಎಲ್ಲ ಅಪ್ಪ ಅಮ್ಮಂದಿರಿಗೂ ಕೂಡ ಇದೊಂದು ರೀತಿ ಪ್ರೋತ್ಸಾಹ ಕೊಡುವಂಥ ವಿಚಾರ, ಒಂದು ರೀತಿ ಮಾದರಿ ಅಂತ ಹೇಳ್ಬೋದು. ನಿಮ್ಮ ಮಕ್ಕಳಲ್ಲಿ ಒಂದು ಟ್ಯಾಲೆಂಟ್ ಅನ್ನುವಂಥದ್ದಿದ್ರೆ ಅದಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಕೂಡ ಅಗತ್ಯವಾಗಿದೆ. ಅಂತಿಮವಾಗಿ ಸಮಸ್ತ ವೀಕ್ಷಕರಿಗೂ ಕೂಡ ಗಣೇಶ ಚತುರ್ಥಿಯ ಒಂದು ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ತದಿಗಿಣ ತುಂ